ఇత్తకేండి శాంత సిస్ ఇత్తకేండా ಇತ್ತಲಂಚೆನೇನಾ ಕೇನುಂಡೆ ಕೇನುಂಡೆ ಸಿಸ್ ಓಕೆ ಅವು ಎಂಡ್ ಮಾಡ್ತೀನಿ ಲೈವ್ ಅವು ದಾಲ ಒಂದು ಇಜ್ಜಿ ಜೀರೋನೇ ತೋಚ್ಕೊಂಡು ಉಂಡೆ ಎಕ್ಕಾಡ್ದಿಂಚ ಲೈವ್ಗೆ ಬಂದವ್ರು ಲೈಕ್ ಕೊಡಿ. ದಾದಾಳಂದು ಗೊತ್ತಿದ್ಯೆ ಸಡನ್ನೇ ಗುರುಪ್ರದಿ ದುರ್ಗಕ್ಕ ಲೈಕ್ ಎನ್ನ ಓಕೆ ಥ್ಯಾಂಕ್ ಯು ಗುರುಪ್ರದಿ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬರ್ತೀನಿ ಥ್ಯಾಂಕ್ ಯು ಬೃಂದು ಸಿಸ್ ಕೂಡ ಲೈವ್ಗೆ ಬರ್ತಿತ್ತಿರತ್ತೆ ಯಾನ್ ನೋಟಿಫಿಕೇಶನ್ ತುನಾಗ ಲೈವ್ ಎಂಡ್ ಆದಿತ್ತು ನೀ ಬೃಂದ ಸಿಸ್ನ ಶಾಂತ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ ಇನಿ ದೂರ ಪೋಯಾರಿ ಇನಿ ಒಂದೇ ನಮಕ್ ನಾಗರ ಪಂಚಮತಿ ಗುರುಪ್ರದಿ ಐಕ್ ದೇವಸ್ಥಾನಕ್ಕೆ ಹೋದಿತ್ತೆ ಅಂಕಲು ದೇವಸ್ಥಾನಕ್ಕೆ ಹೋಗಿದ್ದೆ. ಹಾಯ್ ಪ್ರದೀಪ್ರು ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ದೂರಾದ ಹಾಗೆ ಹೊರೈತಿನ ಪೂರ ಪೋಯಿರತ್ತೆ ಶಾಂತ ಸಿಸ್. ಶಾಂತ ಅಕ್ಕ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಗುರು ಅವರು. ಕನಸನು ನೀನೆ ಮನಸನು ನೀನೆ ನಿನ್ನಾಣೆ ನನ್ನಾಣೆ. ಭಕ್ತಿ ಸಾಂಗ್ ಬರಲಿ ಅಂತ ಹೇಳ್ತಾ ಇದ್ದಾರೆ. ಓ ಭಕ್ತಿ ಸಾಂಗ್ ತೇಜಸ್ವಿ ಬಂದರು 4th ಲೈಕ್ ಡನ್. ಥ್ಯಾಂಕ್ ಯು ತೇಜಸ್ವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು. ಆಬಕುಲವೋ ರಂಗ ಅರಿಯಲಾಗದು ಆವಕುಲವೆಂದರಿಯಲಾಗದು ಗೋವ ಕಾಯ್ವ ಗೊಲ್ಲನಂತೆ ದೇವಲೋಕದ ಪಾರಿಜಾತವು ಹೂಬಸತಿಗೆ ತಂದನಂತೆ ಆವಕುಲವೋ ರಂಗ ಅರಿಯಲಾಗದು ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ ಕೊಳಲನೋದಿ ಮೃಗ ಪಕ್ಷಿಗಳ ಮರುಳು ಮಾಡಿದನಂತೆ ತರುಳತನದಿ ವರಳನೆ ಗಹಿ ಮರವ ಮುರಿದು ಮತ್ತೆ ಹಾರಿ ತೆರೆದು ಬಾಯಿಯೊಳಗಿರೇಳು ಲೋಕವ ಇರಿಸಿ ತಂದು ತೋರ್ದನಂತೆ ಆವಕುಲವೋ ರಂಗ ಅರಿಯಲಾಗದು ಗೊಲ್ಲತಿಯರ ಮನೆಗೆ ಪೊಕ್ಕು ಕಳ್ಳತನವ ಮಾಡಿದನಂತೆ ಒಲ್ಲದ ಪುತನಿಯ ವಿಷವನುಂಡು ಮೆಲ್ಲನೆ ತೃಣನ ಕೊಂದನಂತೆ ಪಕ್ಷಿ ತನ್ನ ವಾಹನವಂತೆ ಹಾವು ತನ್ನ ಹಾಸಿಗೆಯಂತೆ ಮುಕ್ಕಣ್ಣ ತನ್ನ ಮೊಮ್ಮಗನಂತೆ ಮುದ್ದು ಮುಖದ ಚೆಲುವನಂತೆ ಆಬಕುಲವೋ ರಂಗ ಅರಿಯಲಾಗದು ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಧರಣಿಯನ್ನು ಬೆಡಿದನಂತೆ ಇರುಳು ಲೋಕದ ಒಡೆಯನಂತೆ ಹಡಗಿನಿಂದಲಿ ಬಂದನಂತೆ ಕಡಲ ದಡೆಯಲಿ ನಿಂತನಂತೆ ಒಡನೆ ಮಾಧ್ವರಿಗೊಲಿದನಂತೆ ಒಡೆಯ ಹಯವದನಂತೆ ಆವಕುಲವೋ ರಂಗ ಅರಿಯಲಾಗದು ಆವಕುಲವೋ ರಂಗ ಅರಿಯಲಾಗದು. ಮೆಸೇಜ್
मैसेज पुरोड़े पोंडु लाइक कोडी ಯಾವುದು ಲೈಕ್ ಕೊಡಿ ಲೈಕ್ दीजिए स्क्रीन को डबल टैप कीजिए लाइक कीजिए अनीश तवंग ಅವರು ನಗ್ತಾ ಇದ್ದಾರೆ ದ ಎಂಡ್ ಹಲೋ ಯು ನೋ ಸಾಂಗ್ ಓಕೆ ಓಕೆ ಎಂಡ್ ನೋ ಸಿಂಗ್ ನೋ ಸಾಂಗ್ ಓಕೆ ಓಕೆ ಅಂಜನೆ ಅವರು ಶಾಂತಿ ಸಪೋರ್ಟಿಂಗ್ ಅಲ್ಲಿದ್ದಾರೆ ಅಕ್ಬರ್ ಶೇಖ್ ಒಂದು ಲೈಕ್ ಕೊಡಿ ಲೈಕ್ ಕೊಡಿ ರಂಜಿತ ಈತ್ ಸರಿ ಅಂಡ್ ಸಂಗೀತಕ್ಕ ಈರ್ನ ಲೈವ್ ಅಯ್ಯೋ ರಂಜಿತ್ ಹೌದು ಆದಾಡಂದೇ ಗೊತ್ತು ಜಿ ಮಾರ್ರೆ ಅದು ಎಂತಾಯ್ತು ಅಂತಲೇ ಗೊತ್ತಿಲ್ವಾ ರಂಜಿತ್ ಶಾಂತ ಸಪೋರ್ಟಿಂಗ್ ಅಲ್ಲಿದ್ದಾರೆ ಯು ಸಾಂಗ್ ಮೈ ಸ್ಲೀಪ್ ಓಕೆ ಓಕೆ ಯು ಸ್ಲೀಪ್ ಅಂದಿಯೇ ಆಂಜನೆ ಪುದದಿದ್ದು ತೂನಾಗನೆ ಅತ್ತ ಆಂಜನೆ ಪುದದಿತ್ತು ನನ್ನ ಮೆಸೇಜ್ ಸರಿ ಇಜ್ಜಾರ್ನ ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ರವೀಂದ್ರ ಅವರೇ ವೆಲ್ಕಮ್ ಮೈ ಮ್ಯಾಂಗ್ಳೂರ್ ಸೇವು ನಿಖಿಲ್ ಹಾಯ್ ನಿಖಿಲ್ ಅದು ಲೈವ್ ಎಂಡ್ ಆಯ್ತಾ ಒಮ್ಮೆ ಪದ್ಯ ಪನ್ಯಾರೆ ಸುರುಣ ಅಂದಿ ಅನೀಶ್ ಪದ್ಯ ಪನ್ಯ ಯಾರು ಗುರು ಇತ್ತೇರತ್ತೆ ಯಾರಿಗೊಂಜಿ ಭಕ್ತಿ ಸಾಂಗ್ ಬೋರ್ಡ್ಗೆ ಐಕ್ ಪನ್ಯ ನಂಜಿ ಅನಿಲ್ ಅವರೇ ವೆಲ್ಕಮ್ ಸಾಲೇನವರೇ ವೆಲ್ಕಮ್ ಎಲ್ಲರಿಗೂ ವೆಲ್ಕಮ್ ಇನ್ನೊಮ್ಮೆ ದಿ ಎಂಡ್ ಅದು ದೇವರ ನಾಮವ ಹಾಗೆಲ್ಲ ಹೇಳ್ಬಾರ್ದು ಹಾಯ್ ಅಕ್ಕ ಹಾಯ್ ನಿಂಗಪ್ಪ ಅವರೇ ವೆಲ್ಕಮ್ ಅನಿಲ್ ಅವರೇ ಹಾಯ್ ರಂಜಿತ್ ಅವರೇ ಸಂಗೀತಕ್ಕ ಈ ಸಟ್ಟ ಅವರತ್ತೆ ಹೌದೌದು ದಾನಿ ಅಕ್ಕ ಕೆನ ದಾಲೇಜಿ ಪುರುಷೋತ್ತಮ ಒಂಜಿ ಲೈಕ್ ಕೊರಲಿ ಲೈಕ್ ಕೊಡಿ ನೋಡಿ ಲೈಕ್ ಕೊಡಿ ನಾಗರ ಪಂಚಿ ಬಸವ ಶುಭಾಶಯಗಳು ನಿಮಗೆ ಕೂಡ ನಡುಮನೆಯವರೇ ಸೇಮ್ ಟು ಯು ಶ್ರೀನಾಥ್ ಅವರು ಬಂದರು ಹಾಯ್ ಶ್ರೀನಾಥ್ ಅವರೇ ವೆಲ್ಕಮ್ ಶ್ರೀನಾಥ್ ಈರು ನವೀನ್ ಬ್ರೋನ ಲೈವ್ಗೆ ಬರ್ಪಾರ ಆರೆ ಪಾಪ ಮಗೆ ಸಿಸ್ ಅಕ್ಕ ಕುಡುಪು ಪೋಯಾರ ಇಜ್ಜಿಯೇ ಚರಣಿ ನಾನು ಕುಡುಪು ಪೋತುಜ್ಜಿಯೇ ಕುಡುಪುಗೋ ಏನ ಮಾಮ್ ಪೋಯಿರು ಮಾಮು ಹೌದು ಲೈವಿಗೆ ಬಂದು ಲೈಕ್ ಕೊಡಿ ಆಯ್ತಾ ಗಾಡ್ ಸಾಂಗ್ ಹೌದು ಪೊರ್ಲುಲ್ಲೆ ಮಗೆ ಅಂದೆ ಅವ ಪೊಪ್ಪಲ ಕನೇನ ಮೆಚ್ಚುಗೆ ಕೊಟ್ಟಿರುತ್ತೆ ಥ್ಯಾಂಕ್ ಯು ನೋಡು ಮರಿಯವರೇ ಥ್ಯಾಂಕ್ ಯು ಸೋ ಮಚ್ ಅಕ್ಕ ನಾನು ಲೈಕ್ ಕೊಟ್ಟೆ ಅಕ್ಕ ಥ್ಯಾಂಕ್ ಯು ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಅನೀಶ್ ಅವರು ಎಡ್ಡೆ ಬೇಲೆ ಪನೊಂದಲೆ ಲೈಕ್ ಕೊರಿಯೇ ಪನೊಂದಲೆ ಶಾಂತ ಸಿಸ್ ಸಪೋರ್ಟಿಂಗ್ ಅಲ್ಲಿದೆ ನೋಡಿ ಲೈವ್ಗೆ ಬಂದವರು ಲೈಕ್ ಕೊಡಿ ಐಡಲ್ ಇರಬೇಡಿ ಯು ಸಾಂಗ್ ಗಾಡ್ ಸ್ಲೀಪ್ ಗಾಡ್ ಸ್ಲೀಪ್ ಮೈ ಸಾಂಗ್ ಗಾಡ್ ಸ್ಲೀಪ್ ಓಕೆ ದಿ ಎಂಡ್ ಓಕೆ ಅರೆ ಸಂಗೀತಕ್ಕ ಮಲ್ಲ ಮಗನ ಹೊರ ತೋಜಲ ಆಯ್ತು ಟ್ಯೂಷನ್ ಪೋಯಿ ಆಯ್ತು ನಾಳೆ ಬರ್ಪೆ ಮಲ್ಲ ಮಗೆ 4 ಜನ ರಡ್ಡರೆ ಟ್ಯೂಷನ್ ಪೋಯಿ ಅಕ್ಕ ಇರೇನ ನನಲಾತೆ ಅಡ್ಡೆ ಮಾಲ್ಪಾಡು ಥ್ಯಾಂಕ್ ಯು ಗುರು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಲೈವ್ಗೆ ಬಂದು ಲೈಕ್ ಕೊಡಿ ಐಡಲ್ ಇರಬೇಡಿ ಆಯ್ತಾ ನೆಕ್ಸ್ಟ್ ಲೈವ್ದ ಅಕ್ಕ ನೆಕ್ಸ್ಟ್ ಲೈವ್ಗೆ ತೋರಿಸ್ತೇನೆ ಅವನನ್ನು ಆಯ್ತಾ ಈರೆಗೆ ಇಷ್ಟಪ್ಪ ನಾಯೇ ಹರ್ಷಲ್ ಏನಪ್ಪ ಹರ್ಷಲ್ ಟೀ ಆಂಡೆ ಟೀ ಮಲ್ತಿತ್ತೆ ಚರಣ್ ಪರೋಡು ನಾನು ನೆಕ್ಸ್ಟ್ ಲೈವ್ ಅಕ್ಕ ಅವರೊಂದು ಪ್ರದೀಪ್ ಬ್ರೋ ಟೆಂಪಲ್ಗೆ ಪೋಯರಾ ಅಂತ ಕೇಳ್ತಾ ಇದ್ದಾರೆ ಪ್ರಶಾಂತ್ ಅವರು ಬಂದರೆ ಹಾಯ್ ನಮಸ್ತೆ ಪ್ರಶಾಂತ್ ಅವರೇ ವೆಲ್ಕಮ್ ಪ್ರಶಾಂತ್ ಎಂಚೋಲ್ಲಾರು ಚಾಪರ್ಯಾರ ಅತ್ತು ವನಸಾಂಡ ಪನ್ಲೆ ಚರಣ್ ಈರ್ ಚಾಪರ್ಯಾರೇ ನಡುಮಣಿ ಸರ್ ಹಾಯ್ ಅಂತ ಹೇಳ್ತಾ ಇದ್ದಾರೆ ಅನಿಲ್ ಅವರು ಎಂಚಿನ ಇಂಗ್ಲೀಷ್ ಅಂದಿ ಅನೀಶ್ ಆರು ದಿ ಎಂಡ್ ಉಂಡತೆ ಇಂಗ್ಲೀಷ್ ಮಾತೇನು ಎಂಕು ಬರೋಡ ಇಂಗ್ಲೀಷ್ ಎಂಕು ಬರ್ಪು ಜೊತೆ ಇಂಗ್ಲೀಷ್ ಬಾಕಿ ಎಂಚಿನ ಪದೇನು ನಿಕುಲ್ ಪುರ ಪಂದುಕೊಂಡೆ ನಾನು ಕಲ್ಪೆ ಮಾರ್ರೆ ಹೌದು ಈ ಎಂಡ್ ಮಾತಿರ ರಂಚ ವೆಲ್ಕಮ್ ಬರೋದಿಲ್ಲ ಪ್ರಶಾಂತ್ ಲೈಕ್ ಕೊಡಿ ಥ್ಯಾಂಕ್ ಯು ಅನೀಶ್ ಥ್ಯಾಂಕ್ ಯು ಸೋ ಮಚ್ ಚಾನಲ್ ಇದೆಯಾ ಅನೀಶ್ ಚಾನಲ್ ಇದೆಯಾ ಗುಡ್ ಮಾರ್ನಿಂಗ್ ಶಶಿಕಾಂತ್ ಅವರೇ ಗುಡ್ ಮಾರ್ನಿಂಗ್ ಎಂಜಿನಿ ಗುಡ್ ಮಾರ್ನಿಂಗ್ ಒಂದು ಗುಡ್ ಈವ್ನಿಂಗ್ ಶಶಿಕಾಂತ್ ಈಗ ಗುಡ್ ಈವ್ನಿಂಗ್ ಕಾಡ್ ಆ್ಯಂಡ್ ಲಕ್ಕಲಿ ಮಾತಾ ಜೈ ಶ್ರೀರಾಮ್ ಕರ್ನಾಟಕದ ಮಾತೆ ನಡುಮಣಿ ಸರ್ ಅಂತ ಹೇಳ್ತಾರೆ ಕರ್ನಾಟಕ ಮಾತೆ ನಡುಮಣಿ ಸರ್ ಅಂತ ಹೇಳ್ತಾ ಇದ್ದಾರೆ ಅನಿಲ್ ಅವರು ಅಕ್ಕ ನಾಗದೇವರಿಗೆ ಸಾಂಗ್ ಪಲ್ಲೆ ನಾಗದೇವರ ಸಾಂಗ್ ಗೊತ್ತುಜ್ಜಿಯೇ ಎಂಕ್ ಒಂಜಿಲ ಅವಿ ಎಂಕ್ ನೆನಪಾಯ್ಜಿ ಕಲ್ತೊಂದು ಬರ್ರೆ ಮೂಲ ಗೊತ್ತುಜ್ಜಿ ಹಾಲುಂಡು ಹೋಗಿ ನಾಗಮ್ಮ ಅವು ಆತೆ ಬರ್ಪಿನಿ ಇಂಕ್ ಬಕ ಬರ್ಪುಜ್ಜಿ ಬೊಂಡ ಸರ್ಬತ್ ಇದೆ ಎಲ್ಲಿ ಉಂಟು ಬೊಂಡ ಸರ್ಬತ್
ಹಾಲುಂಡತವರು ಸಾಂಗ್ ಪಲ್ಲೆ ಎಂದು ಹಾಲುಂಡತವರಿಂದ ಎಲೆ ಹೊಂಬಿಸಿಲೆ ಎಲೆ ತಂಬೆನನೆ ಇಂಥ ಜೋಡಿನ ಎಲ್ಲಾರ ಕಂಡಿರ ಎಲೆ ನೀರಿನಲ್ಲೇ ಎಲೆ ಹಸಿ ಹಸಿರೆ ಇಂಥ ಮುಂಗಾರಿನ ಮಿಲನ ಕಂಡಿರ. ಸಂಗೀತಕ್ಕ ಚಾಪರಿ ರಿಜ್ಜಿ ಶಶಿಕಾಂತ್ ನನಪರೋಡು ಚಾ ಮಲ್ತಿತ್ತೆ. ಶಾಂತತೆ ಸೂಪರ್ ಅಂತ ಹೇಳ್ತಾ ಇದ್ದೆ. ಕಾಡು ಬೆಳೆಸಿ ನಾಡು ಉಳಿಸಿ ನೀರನ್ನು ಮಿತವಾಗಿ ಬಳಸಿ ಮನೆಗೊಂದು ಮರ ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾರೆ ಅನಿಲ್ ಅವರು. ಚಾನಲ್ ಉಂಡು ಆಂಡ ವಿಡಿಯೋ ಪಾಡದಿಜಿ ಅಂದೆ ಅನೀಶ್ ನೀಲಿ ಬೋಡೇರೇಗ ಬ್ಲೂ ಬೋಡ ಅಮರ್ನಾಥ್ ಜಿ ಲೈಕ್ ದೀಜಿಯೇ ಲೈಕ್. ಸಂಗೀತಕ್ಕ ಬೊಕ್ಕ ಮೆಸೇಜ್ ಸ್ಕಿಪ್ಪಕ್ಕ ಎನ್ನ ಅಂದೆ. ಎಲ್ಲಿಂಟು ರಂಜಿತ್ ನಿಮ್ಮ ಮೆಸೇಜ್? ಯಾನು ಹೊರ ಎನ್ನು ಅಕ್ಕ ಇರೆಗೆ ಕೆಬಿತ ಒಲ್ಪ ತಿಕ್ಕೊಂಡು ಬಂದು ಒಂಜಿ ಉಂಡು ಮಾರೆ ಕೆಬಿತ ಮೀನು ಮಲ್ಪೋಲಿ ಅತ್ತೆ ಮಲ್ಲ ತಪ್ಪಲೆ ಲಕ್ಕ ಉಂಡು ಅಂದಿಯೇ ಯಾನು ನಾಡುನು ಅಂಚಿದ ಕೆಬಿತ ಓಲುಂಡು ಅವೇನು ಪೂರ ಕನ್ಪದ ಒಂಜಿ ಪಾಡು ಎಂಕ್ ಮಸ್ತ್ ಲಾಯ್ಕ್ ಮಸ್ತ್ ಕೆಬಿತದ ಮಸ್ತ್ ಉಂದು. ಎಂಕ ಎನ್ನ ಬಡ್ಡೆ ತಾನಿ ಉಂಡತೆ ಎನ್ನ ಮಗೆ ಎಂಕ ಕೆಬಿತನೆ ಗಿಫ್ಟ್ ಕೊರ್ಪಿ ಇಂಚಿದ ಕೆಬಿತ ಗಿಫ್ಟ್ ಕೊರ್ಪೆ ಎನ್ನ ಮಗೆ ಎಂಕ್ ಮಲ್ಲ ಮಗೆ ಬಡ್ಡೆ ದಾನಿ ಅನ್ನ. ಟುಮಾರೋ ಮೈ ಮ್ಯಾಂಗ್ಳೂರ್ ಫುಲ್ಲು ನಿನ್ ಗೋವಾ ಪೊಲೀಸ್ ಎಂಚಿನ ಮ್ಯಾಂಗ್ಳೂರ್ ಫುಲ್ ಆತೀನಿ ಮಾರ ಎಂಕ್ ಇಂಗ್ಲೀಷ್ ಅರ್ಥ ಆಪುಜಿಂದು. ಅಮರ್ನಾಥ್ ಜಿ ಸೂಪರ್ ಅಂತ ಹೇಳ್ತಾ ಇದ್ದೆ. ನಾಗರ ಪಂಚಮಿ ಶುಭಾಶಯಗಳು. ಥ್ಯಾಂಕ್ ಯು ಶಶಿಕಾಂತ್ ಜಿ ಆಪ್ಕೋ ಬಿ ಕುಸಾಲ್ ಅಕ್ಕ ಎಡ್ಡೆ ತೋಜುಂಡಾವೆ ಇರೇಗ್ ಪನೊಂದುಲ್ಲೇರ. ಥ್ಯಾಂಕ್ ಯು ರಂಜಿತ್, ಥ್ಯಾಂಕ್ ಯು ಸೋ ಮಚ್. ಶಶಿ ಅಣ್ಣ ಉಂಡರ ಅಂತ ಕೇಳ್ತಾ ಇದ್ದಾರೆ ಚರಣ್ ಅವರು. ಆಂಡ ಅಂದ ಸಿಸ್ ಪನೊಂದುಲ್ಲೆ ಅಂದಿ. ರಫೀಕ್ ಜಿ ಏಕ್ ಲೈಕ್ ದೀಜಿಯೇ ಲೈಕ್ ಕೋಯಿ ಬಿ ಲೈಕ್ ನೈ ದಿಯಾ ಮಾರ್ರೆ. ಕುಕ್ಕದ ದೈ ಪೂ ಉಲೈದಿಲ್ಲ ಕುಕ್ಕದ ದೈ ಅಕ್ಲಿ ತುಚ್ಕೋನ ಬೊಚ್ಚಿ ಅಕ್ಲಿ ಕುಕ್ಕ 1 ವೀಕ್ ಆತನ್ ಕುಕ್ಕು ದೈ ದೀನಗೆ 1 ವೀಕ್ ದ ದೈ ಅವೇ ಈರು ನ್ಯಾಚುರಲ್ ಬ್ಯೂಟಿ ಅಕ್ಕ. ಸಂಗೀತಕ್ಕೆ ಎಂಚಿನ ನ್ಯಾಚುರಲ್ ಬ್ಯೂಟಿ ಏನು ಕಪ್ಪತೆ ಮಾರ್ರೆ ಕೆಬಿ ಪರಿ ಅಂದತೆ ಒಂದು ಲೈಟ್ ವೆಯ್ಟ್ परी उजी आई डोंट नो तुलु लैंग्वेज विनय जी आप लाइक दीजिए. मैं आपसे हिंदी में बात करती हूँ ना, मुझे हिंदी तो थोड़ा आता है हिंदी. दाने शशि केनोंदल्ले प्रियंका जी हाय प्रियंका जी वेलकम लाइक दीजिए एक बक्क ಚಾಪರಿ ಇಜ್ಜಿ ನೆನಪರೋಡು ಚಾಯ ಬರ್ತಿದ್ವಿ ಅನಸೈನ್ ಮಾತ್ರ ಕನ್ನಡ ಮಾತಾಡು. ಹೌದು ಅಮರ್ನಾಥ್ ಅವರೇ ಕನ್ನಡ ಮಾತಾಡ್ತೇನೆ, ನೀವೊಂದು ಲೈಕ್ ಕೊಡಿ. ಊಟ ಅಕ್ಕ ಊಟ ಆಗಿದೆಯಾ ಪ್ರಿಯಾಂಕಾ? ಈರು ದಾದ ಬೇಲೆ ಮಲ್ಪು ಯಾನ್ ದಾಲ ಬೇಲೆ ಮಲ್ಪುಜಿ ಯಾನ್ ಇಲ್ಲಡೆ ಹೌಸ್ ವೈಫ್ ಯಾನ್ ಬೇಲೆ ಮಲ್ಪಲಕ್ಕ ತೋಜುವನ ಮಾರ್ರೆ ರಂಜಿತ್ ಯಾನ್ ಬೇಲೆ ಮಲ್ಪಲಕ್ಕ ತೋಜುವನ. ಆಯ್ ಪ್ರಿಯಾಂಕಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ಅತ್ತಿಯ ಸಂಗೀತಕ್ಕ ಜೋರು ಬಸವನ್ನಾಗ ಈನ ಕೆಬಿತ ಮಂಡಿಗೂ ಬಸವನೊಲಿ ಅಂದತೆ ಗೊತ್ತಿಜ್ಜಿ ಈರು ಬನ್ನೆಟಾಂಡಿಯಾ ರಂಜಿತ್ ವನಸಾಳಿ ಚರಣ್ ಅಂತ ಹೇಳ್ತಾ ಇದ್ದಾರೆ. ಶಶಿಕಾಂತ್ ಐ ನೋ ಕನ್ನಡ ಓನ್ಲಿ ಓಕೆ ಯಾನ್ ಕನ್ನಡ ಟಾಕ್ ಮಲ್ಪೆ ಯಾನ್ ಪಾತಿರುವೆ ಕನ್ನಡ. ಪ್ರಿಯಾಂಕಾ ಅಕ್ಕ ಹೇಗೆ ಇದ್ದೀರಾ ಅಂತ ಕೇಳ್ತಾರೆ ರಂಜಿತ್. ಸ್ಯಾಂಡಿ ಅವರು ಬಂದು ಸ್ಯಾಂಡಿ ವೆಲ್ಕಮ್ ಏಕ್ ಲೈಕ್ ದೀಜಿಯೇ ಸ್ಯಾಂಡಿ. ಚರಣ್ ನೀರ್ನ ಆಡ ಅಂತ ಕೇಳ್ತಾ ಇದ್ದಾರೆ ಶಶಿಕಾಂತ್. ಕಾಫಿ ಪತ್ತು ಜಡ ಚಾಪರ್ತು ಜಡ ಮಾತೆಲ್ಲ ಚಾಪರ ಪರ್ದು ಬಲೆ ಆಡ ಲೈವ್ ಆನ್ ಡೆ ಪರ್ಲೆ. ಚರಣ್ ಆಂಡ್ ಶಶಿಯನ್ ಅಂತ ಹೇಳ್ತದೆ ಕುಡ್ಲಗ್ ಬರ್ಪೆಗೆ ಸಿಸ್ ಏರಿಯೇ बीजे वेलकम. दिविन राज वेलकम लाइक दीजिए. अश्विन अशु वेलकम लाइक दीजिए. लाइक सब लोग लाइक दीजिए. स्क्रीन को डबल टैप करके लाइक दीजिए. लाइक कोडी ಎಲ್ಲರೂ. ನೀವು ಕನ್ನಡ ಮಾತಾಡ್ತೀನಿ ಬಿಜೆ ಅವರೇ. ನೀವು ಕನ್ನಡವಾ? ನಾವು ಕನ್ನಡ ಮಾತಾಡ್ತೇವೆ. ಸುಮಾನು ಅಂತ ಹೇಳಿದೆ. ಯಾವ ಸುಮವಾ? ಬೆಳೆ ಮಲ್ಪಲಕ್ಕ ತೋಜು ಜರ ನಿತ್ಯ ನಿಕ್ಲೆ ಕುಕ್ಕುದ ದೈತೋಷ್ಪಯತ್ತೆ ನಾವು ಜಾಸ್ತಿ ನೀರಿದ ಜಾಗ ದಿಲೆ ಅಂಡಿ ತಿಂದು ದಿಲೆ ಈ ರವಿ ತೋಜರ್ ಜಾರ್ ತೆಲ್ತಿ ಇಪ್ಪೋರ ಅಂಚ ಗೊತ್ತಾವು ಜಕ್ಕ ಹೊರ್ಪಲಕ್ಕ ಈ ರವಿ ತೋಜು ಅವು ಬೇರೆ ಮಂದಿರ ತೋಜತಾನು. ಕನ್ನಡ ಮಾತಾಡಿ ಪ್ಲೀಸ್. ಹೌದೌದು ಕನ್ನಡ ಮಾತಾಡ್ತೀನಿ ಬಿಜೆ ಅವರೇ. ನಿಮ್ಮದು ಕಾಫಿ ಆಯಿತಾ ಟೀ ಆಯಿತಾ? ಎಂಡ್ ಕಮೆಂಟ್ ಮಲ್ತೀನಿ ಈಗ ಎಂಡ್ ಕಮೆಂಟಾ ರಾಬರ್ಟ್ ಅವ್ರದ್ದು ಅದೇನು ಕರ್ತ ಇಜಿ ಎಂಡ ಓಕೆ ರಾಬರ್ಟ್ ಪಿಂಟೋ ವೆಲ್ಕಮ್. ಒಂದು ಲೈಕ್ ಕೊಡಿಯಾ ರಾಬರ್ಟ್ ಪಿಂಟೋ?
ನಮಸ್ಕಾರ ಸಂಗೀತಾ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ರಾಹಿಲ್ ಅವರೇ ನಮಸ್ಕಾರ, ಒಂದು ಲೈಕ್ ಕೊಡಿ. ಕುಡ್ಲಾಡು ಅಲ್ಪ ಹಸ್ರತ್ ಕಲಿಯೇ. ನಿಮ್ಮ ಊರು ಯಾವುದು? ನಮ್ಮದೂರು ಮಂಗಳೂರು. ಎಡ್ಡೆ ಇನ್ಫಾರ್ಮೇಷನ್ ಕೊರ್ಪೆ ಸಿಸ್ ಅಂದಂದಂದ ಒಂಜಿ ದೈ ನಡ್ತೆ ಕುಕ್ಕುದ ಅಂಡಿದ ಐಟು ಒಂಜಿ ದೈ ಬೈದುಂಡು ಅಯ್ ಕಮೆಂಟ್ ಮಾಡ್ತೀನಿ ಒಂಜಿ ಬೇ ಲಕ್ಷಣ ಬೇಡ್ತೇನೆ. ದಿ ಎಂಡ್ ಕೂಡ ನಗ್ತಾ ಇದ್ದಾರೆ. ಎಂತ ಆಯ್ತು ದಿ ತುಳು ಕನ್ನಡ? ಹೌದು ತುಳು ಕನ್ನಡವ. ನಮ್ದು ಲಾಗ್ನ ಹೆಸರೇ ಆಗಿ ಅಲ್ವಾ, ಶ್ರೀದುರ್ಗ ತುಳು ಕನ್ನಡ ಅಂತ. ಯಾವ ಊರು ಮೇಡಮ್? ಅಮರ್ನಾಥ್ ಜಿ ಏಕ್ ಲೈಕ್ ದೀಜಿಯೇ. ಅಮರ್ನಾಥ್ ಮೇರಾ ಮಂಗಳೂರು, ನನ್ನದು ಮಂಗಳೂರು. ಅಮರ್ನಾಥ್ ಓ ಕುಕ್ಕುದ ದೈ ಅವನ್ ಎಲ್ಲಿ ಕುಕ್ಕುದ ದೈ ಕಾಣ್ತಿದೆ ಅವೇನು ಪಂಪಿನಿ. ಆಯ್ ಸಿಸ್ ಅವನ ಪ್ರೀತಿ ಸಿಸ್ ಎಂಕಿನಿ ಬರ್ರೆ ಆಯ್ಜಿ ಲೈವ್ಗೆ ಎಂಗಳು ದೇವಸ್ಥಾನ ಪೋದಿತ್ತ ಬತ್ತದ ಬಕ್ಕ ಗಟ್ಟಿ ಮಲ್ಪೆರ ಕುಲ್ಲಿಯತೆ ಅಂಚ ಪೊರ್ತಾಂಡು ಬಕ್ಕೆ ಅನ್ಸಿದ ಲೈವ್ಗೆ ಇಡಿಗೆ ಬತ್ತೀನಿ. ಹಾಯ್ ಪ್ರೀತಿ ಸಿಸ್ ಪನಂದುಲ್ಲೆ. ಶಶಿಕಾಂತ್ ಹಾಯ್ ಪನಂದುಲ್ಲೆ. ಪ್ರೀತಿ ಸಿಸ್ ರಂಜಿತ್ ಹಾಯ್ ಪನಂದುಲ್ಲೇರು. ಓಯ್ ಸಂಗೀತಕ್ಕ ಒಂದು ಲೈವ್ ಅತ್ತೆ ಬೇತೆನ ಕೂಡ ಸ್ಟಾರ್ಟ್ ಮಾಡ್ತೀನ ಬಕ್ಕೆಂಚಿನಿ ಬೇತೆ ಸ್ಟಾರ್ಟ್ ಮಾಡ್ತೀನತ್ತೆ ಅವು ಪೂರೆಗ್ಲ ಕೇನು ನೆಜ್ಜಿ ಜೀರೋ ಬತ್ತು ಉದ್ದುನತ್ತೆ ಅವು ಅವೇನು ಬೊಬ್ಬುಡು ನೀ ಕೂಡ ಒಂದೇನು ಸ್ಟಾರ್ಟ್ ಮಾಡ್ತೀನಿ. ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್ ಸಿದ್ದು, ವೆಲ್ಕಮ್. ಲೈಕ್ ದಿ ಜೇಕ್. ಅನೀಶ್ ಬೇಲೆ ಮಲ್ಪಲೇಕ ತೋಜಿ ಜೀರ ಅವ್ವಿ ಹಯಾನ್ ಬೇಲೆ ಮಲ್ಪಲೇಕ ತೋಜಿ ಯಾನ್ ಇಲ್ಲಡು ಹೌಸ್ ವೈಫ್ ಅತ್ತೆ ಅಡಿಗೆ ಮಲ್ಪುಂಡು ತಿನ್ಪೀನಿ ಅಡಿಗೆ ಮಲ್ಪುಂಡು ತಿನ್ಪೀನಿ ಅಂಚ. ಶಾಂತ ಸಿಸ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಸಿಸ್ ತೋತಪುರಿ ಅತ್ತಿ ಅವು ಮಲ್ಲಿಕಾ ಕೊಕ್ಕು ಮಲ್ಲಿಕಾ ಲೈಕ್ ಪನೊಂದುಲ್ಲೇರು. ಪ್ರೀತಿ ಇರುದಾನೆ ಲೇಟ್ ಬತ್ತೀನಿ ಕೇನೊಂದುಲ್ಲೇರು. ರಂಜಿತ್ ಓಕೆ ಮಲ್ಲೆಜ್ಜಿ ಪನೊಂದುಲ್ಲೇರು ಬೈಯಡ್ ಬರ್ಪೇವೆ. ಹಾಯ್ ಹ್ಯಾಪಿ ನಾಗರ ಪಂಚಮಿ ಅಂತ ಹೇಳ್ತಾ ಇದ್ದಾರೆ. ರವಿಕುಮಾರ್ ಸೇಮ್ ಟು ಯು. ಕಪ್ಪು ಸಿಸ್ನ ಲೈವ್ ಉಂಡು ಅಡೆ ಪೋದು ಬತ್ತೀನಿ. ಓ ಅಂದಿಗೆ ಕಪ್ಪು ಸಿಸ್ ಲೈವ್ ಸ್ಟಾರ್ಟ್ ಮಲ್ದಿತ್ತೇರಿಗತೆ ಪಂಡೇರು ಮಕ್ಕಳು ಎಂಡ ಬರ್ತದ ಎಕಡೆ ಲೈವ್ದ ಪೊಟಿ ಇತ್ತು ಲೈಕ್ ಯಾನ್ ಪೊಟಿ ಪೊರಿತು ಲೈಕ್ ತೂಯಿನಿ ಪದ್ರಾಡು ಉಂಡು ಅಂಚ ಅವು ಎಂಡ್ ಆಯ್ನತೆ ಲೈವ್ ಅವು ಒಂದಾಯ್ನಿ ಅದು ನೆಟ್ವರ್ಕ್ ಇಶ್ಯೂ. ಶಶಿಕಾಂತ್ ಹಾ ಅಂತ ಹೇಳಿದೆ. ಸಿದ್ದು ಲೈಕ್ ಕೊಟ್ಟಿದೆ ಮಾರ್ರೆ ಕೊಟ್ಟಾಯ್ತು. ಓಕೆ ಓಕೆ ಥ್ಯಾಂಕ್ ಯು ಸಿದ್ದು ಥ್ಯಾಂಕ್ ಯು. ಸಬ್ಬಾಗಿ ಆಯ್ತಾ. ಪ್ರೀತಿ ಯು ವೆಲ್ಕಮ್ ಗೋವಾ ಪೊಲೀಸ್ ಸ್ಟೇಷನ್. ಪ್ರೀತಿ ಸಿಸ್ ಇರಿಗೆ ವೆಲ್ಕಮ್ಗೆ ಗೋವಾ ಪೊಲೀಸ್ ಸ್ಟೇಷನ್ಗೆ. ಅನೀಶ್ ನಾಗರ ಪಂಚಮಿ ದಾದ ಮಲ್ತಾರೆ ಇಲ್ಲಾಡು. ನಾಗರ ಪಂಚಮಿಗೆ ಎಂಕುಲು ಕಾಡೆಲಕ್ಕದ ಪೂರ ದೇವಸ್ಥಾನ ಪೋಯ ಬಕ್ಕ ಅಡಿಗೆ ಪೂರ ಮಲ್ತೀಯ ಒನಸ್ ಮಲ್ತ ಬಕ್ಕ ಅಲ್ತು ಬತ್ತಿದ್ದು ಗಟ್ಟಿ ಮಲ್ತ ಮಂಜಲಿರದ ಚೀಪೆದ ಗಟ್ಟಿ ಮಲ್ತ ಬಕ್ಕಿತ್ತೆ ಚಾಕವೆಂತಿ ನೋಡು ಮಂಜಲಿರದ ಗಟ್ಟಿನ ಅಂಚ ಬಕ್ಕ ಪಾಯಸ ಮಲ್ದಿರು ಪಾಯಸ ಎಂಡ್ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಸಿಸಿ ಪ್ರೀತಿ ಸ್ಪೀಡ್ ಪಾತಿಯಲ್ಲಿ ಒಂಜಿ ಮೆಸೇಜ್ ಸ್ಲೋ ಬರೋದುಂಡು ಪನೊಂದುಲ್ಲೇರು ಯಾನ ಅಕ್ಕ ತಾಯಿ ಮಗುವಿಗೆ ಹೇಳುವ ಮಾತು ಹೆಜ್ಜೆ ಹುಟ್ಟದೆ ಆದರೂ ನಾನು ಕೊಟ್ಟಂಥ ಖುಷಿ ದೊಡ್ಡದೆಂದಿಗೂ ಸಹ ಈ ಮುದ್ದು ಕಂದಮ್ಮನ ತಾಯಿ ನಾನಾಗೋ ಎಂದು. ಇದು ಸಪೋರ್ಟಾ ಇವಾಗ ದಾದ ಆಯ್ಗ ದಾದ ಬರ್ಲಿಗೆ ಹೆಚ್ಚಿನ ಎಡ್ಡೆ ವಾಹನದಲ್ಲಿ ಅಂದಿ ಅನೀಶ್ ನಮ್ಮ ಪ್ರೀತಿ ಸಿಸ್ಸುಲ್ಲಿರತ್ತೆ ಅರೆಗೊಂಜಿ ಒಂದು ಮಲ್ಪ್ಲೆ ಸಬ್ ಮಲ್ಪ್ಲೆ ಆರ್ನ ಲೈವ್ಗೆ ಪೋಲೆ ಆರ್ಲ ತುಳುತ್ತಾರೆ ಅವೇ. ವೀರಗೌಡ ಹ್ಯಾಪಿ ನಾಗರ ಪಂಚಮಿ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಪಾಟೀಲ್ ಅಂತ ಹೇಳ್ತಾ ಇದ್ದಾರೆ. ಸಂತೋಷ್ ಅವರು ಹಾಯ್ ಮೇಡಮ್ ಅಂತ ಹೇಳ್ತಾರೆ. ನೋಡಿ ಲೈವಿಗೆ ಬಂದವರು ಲೈಕ್ ಕೊಡಿ ಆಯಿತಾ. ಧಾರಾಳ ಮನಸ್ಸಿನಿಂದ ಒಂದು ಡಬಲ್ ಕ್ಲಿಕ್ ಮಾಡಿ ಇದಕ್ಕೆ ಸ್ಕ್ರೀನಿಗೆ ಲೈಕ್ ಕೊಡಿ ಆಯಿತಾ. ವೀರಣ್ಣಗೌಡರು ಹಾಯ್ ಸಿಸ್ಟರ್ ಅಂತೆ. ಹಾಯ್ ವೀರಣ್ಣಗೌಡ ವೆಲ್ಕಮ್. ಸುಧಾಕರ್ ಅವರೇ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಎಲ್ಲರಿಗೂ ಕೂಡ ಹಾಯ್ ಆಯಿತಾ. ಮೈ ಫುಲ್ ವರ್ಕ್ ಪೊಲೀಸ್ ಸ್ಟೇಷನ್. ಓಕೆ ಓಕೆ ನೀವು ವರ್ಕ್ ಮಲ್ಪಲೆ ಅವ ಎಂಡ್ ನೀನು ವರ್ಕ್ ಮಾಡಾಯ್ತಾ. ರಂಜಿತ್ ದಾದ ಇತ್ತೆ ವರ್ಕ್ ದಿ ಎಂಡ್ ಇತ್ತನಿಕ್ ಬಿಸಿ ಇಜ್ಜ ಇತ್ತೆ ಪುರ್ಸೋತುಡು ಬೈದಿನೈ. ರಂಜಿತ್ ದಾದ ಕೆಲವೊಂದಲ್ಲೇರು ನಿಮಗೆ ಗಿಫ್ಟ್ ಕೊಟ್ಟಿದ್ದೇನೆ ರಿಟರ್ನ್ ಮಾಡಿಲ್ಲ ನೀವು. ಸಂತು ಯಶ ಒಂದು ಕಮೆಂಟ್ ಹಾಕಿಯಾ ಸಂತು? ನನ್ನ ವೀಡಿಯೋಗೊಂದು ಕಮೆಂಟ್ ಹಾಕಿ. ನನಗೆ ಕಮೆಂಟ್ ಬಂದರೆ ಮಾತ್ರ ಅಲ್ಲ ನಾನು ರಿಟರ್ನ್ ಮಾಡೋದು. ಇಲ್ಲದಿದ್ರೆ ಹೇಗೆ ಮಾಡೋದು ನಾವು? ನೀವು ಕಮೆಂಟ್ ಹಾಕಿ. 1-2 ಶಾರ್ಟಿಗೆ ಒಂದು ವೀಡಿಯೋಗೆ ಕಮೆಂಟ್ ಹಾಕಿ ಆಯಿತಾ. ವೀರಣ್ಣಗೌಡ ಅವರು ನಮಸ್ಕಾರ ಅಂತೇಳಿ ಯಾರ ಹೆಸರೆಂತ? ಸಂತು ಯಶ್ ಅಲ್ಲ. ಓಕೆ ನೆನಪಿಡ್ತೇನೆ ಅಂತ ಯಶ್ ಅಂತ ನೆನಪಿಡ್ತೇನೆ. ಪ್ರೀತಿ ಅಂದಿಯೇ ಬೋರು ಬಾರಿ ಇರಿಜ್ಜಾಂಡ ಬಂದಿದ್ದ ಆಯ್ತು ಪಾಟೀಲ್ ಆಯ್ತು ಪಾಟೀಲ್ ನಿಮ್ದು ಅಂತ ಕೇಳ್ತಾ ಇದೆ. ಪ್ರೀತಿ ಹಬ್ಬ ಹೇಗೆ ಆಚರಣೆ ಮಾಡಿರ ಅಂತ ಹೇಳ್ತಾರೆ ಎಸ್ ಪಾಟೀಲ್ ಅವರು. ದ ವರ್ಕ್ ಇಜ್ಜಾನ್ ಅಂದು ತೋಜೋಡಿಯೇ ಹಾಕಿದ್ದೀನಿ ಕಮೆಂಟ್ ಮೇಡಮ್. ಯಾವಾಗ ಹಾಕಿದ್ದು ಅದು ಶೋ ಆಗ್ತಾ ಇಲ್ವಾ ಸಂತು? ಇವಾಗ ಒಂದು ಹೋಗಿ ಹಾಕಿ ಬನ್ನಿ ಅಂತ ನನ್ನ ವೀಡಿಯೋಗೆ ಒಂದು ಹಾಕಿ ಕಮೆಂಟ್ ಹಾಕಿ. ಅದಾಗದಿದ್ದರೆ ಎಡಿಟ್ ಅಂತ ಕೊಟ್ಟು 2 ಸಲ ಕಮೆಂಟ್ ಹಾಕಿ. ಒಂದು ನನಗೆ ಕಾಣಲಿಲ್ಲ ನಿಮ್ಮದು ಕಮೆಂಟ್.
ದಿ ಹಾಕಿದ್ದೀನಿ ಕಮೆಂಟ್ ಮೇಡಮ್. ಓಕೆ ಓಕೆ. ಪ್ರೀತಿ ಇದು ಮುಖ್ಯ ವೇದಿಕೆಗೆ ಬಲೆ ಆವೆ ಪನೊಂದಿಲ್ಲ ನಂದು ಆಗಿದೆ ಊಟ. ರಂಜಿತ್ ಪ್ರೀತಿ ನಮ್ಮ ಪ್ರೋಗ್ರಾಮ್ಗೆ ಎದುಕೊಳ್ಳಿ ಸಂಗೀತಕ್ಕ. ಪ್ರೀತಿ ಸಿಸ್ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೇನೆ, ಬನ್ನಿ ನೀವು ಸ್ಟೇಜಲ್ಲಿ ಕುತ್ಕೊಳ್ಳಿ. ಪ್ರೀತಿ ಸಿಸ್ ಬನ್ನಿ ಬನ್ನಿ. ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ವೇದಿಕೆಗೆ ಬಂದು ದ್ದಾರೆ ನಮ್ಮ ಪ್ರೀತಿ ಸಿಸ್ ಅವರು. ಅವರಿಗೆ ಒಂದು ರಂಜಿತ್ ಅವರು ಹೂಗುಚ್ಛವನ್ನು ಕೊಡಬೇಕಾಗಿ ವಿನಂತಿಸುತ್ತಿದ್ದೇವೆ. ರಂಜಿತ್ ಒಂಜಿ ಪೂತ ಗುಚ್ಚ ಕೊಡ್ಲಾರೆಗ ಎಂಕಿತೆ ಕಮೆಂಟ್ ಮಾಡ್ರಿ ಅಪ್ಪ ಜೊತೆ ಈರ್ಕೋರೋಡ ಅಪ್ಪಣಿತ್ತೆ ಅಕ್ಕ. ಒಂದು ದಿನ ನಿಮ್ಮ ಮಗನ ಕೈಯಲ್ಲಿ ಲೈವ್ ಮಾಡಿಸಿ ಅಕ್ಕ. ಮಕ್ಕಳೆಲ್ಲ ಲೈವ್ ಮಾಡಿಸ್ಲಿಕ್ಕೆ ಇಲ್ಲಲ್ವಾ ಅನಿಲ್? ಏನಿಲ್ಲ ಪಾಟೀಲ್ ಅವ್ರೆ ಅಂತ ಹೇಳಿದೆ. ಪ್ರೀತಿ ಗೋವಾ ಪೊಲೀಸ್ ಸ್ಟೇಷನ್ ಮೈ ವರ್ಕ್ ಯು. ಎಂಚಿನ ಇಂಗ್ಲೀಷ ಈ ಅಣ್ಣನ ಹೆಂಗ್ ಗೊತ್ತಾ ಅಪ್ಪುಜಿ ಮಾರ್ರೆ. ಪ್ರೀತಿ ಬಕ್ಕ ಒಂಜಿ ನಿದ್ರೆ ಅಂಡ ಇರ್ನ ಅಂತ ಕೇಳಿದೆ. ಬಾಲ್ಯದ ಪಾತೇರ ಪಲೆ ಆಯ್ನ ಪಪ್ಪನೊಟ್ಟು ಪಾತೇರೆ ಪೋಯ್. ಡಿಯರ್ ಬ್ರೋ ವೆಲ್ಕಮ್ ವೆಲ್ಕಮ್. ಲೈಕ್ ದೀಜಿಯೇ ಏಕ್. ಸಂತು ಯಶ್ ಚಾನಲ್ ಇದೆಯಾ? ಸಂತು ಚಾನಲ್ ಇದೆಯಾ? ಓಕೆ ಓಕೆ. ಹೌದಾ ಪ್ರೀತಿ ಅಂತ ಹೇಳ್ತಾ ಇದ್ದಾರೆ. ಬೇಲೆ ಉಂಡಿಗೆ ಪ್ರೀತಿ ಸಿಸ್ ಪೊಲೀಸ್ ಸ್ಟೇಷನ್ ನಂದಿಯೇ ಪ್ರೀತಿ ಸಿಸ್ ಪೋಪರ ಮರತ ಚೇರ್ಕೊರ್ಲೆ ಸಂಗೀತಕ್ಕ. ಮರತ ಚೇರಿತ್ತೆ ಇಜ್ಜಿ. ಊಟ ಆಗಿದೆ ಊಟ ಆಗಿದೆ ಡಿ ಬ್ರದರ್. ಒಂದು ಲೈಕ್ ಕೊಡಿ. ಯಾನು ಪೂತ ಗೊಚ್ಚ ಕೊರ್ಪೆದೆ ತೊಲ್ಲೆ ಪ್ರೀತಿ. ಫ್ಯಾಮಿಲಿ ಮಲ್ಪೋಣ. ಫ್ಯಾಮಿಲಿ ನಟಿ ಅಣ್ಣ ಕೊಪ್ಪನ ನಿನ್ನ ಅಣ್ಣನ ಅಜ್ಜನ ಅಮ್ಮಮ್ಮನ ಸಂಜೆ ಆಂಟಿನ ಪಾಡು, ಅಕ್ಷಿತಾ ಅಮ್ಮನ ಪಾಡು, ಬಕ್ಕನಟ್ಟಿ ಏರ್ನಾಳಲ್ಲ ಪಾಡು, ಅಣ್ಣನ ಪಾಡು ಬಕ್ಕ ಒಂದು ಶಾಲೆಗೆ ಕೊಂಡ್ರಣ ಶಾಲೆಗೆ ಬಕ್ಕ ಮಲ್ಪವೆ ಅವ ಅಂದ ಟ್ಯೂಷನ್ ಒಂದು ಟ್ಯೂಷನ್ ದನ ಪುದರ್ವರೆನ ಸ್ಟಿಕ್ ದ ಫೋಟೋ ಫೋಟೋ ಉಪ್ಪಡಗಿನ ಫೋಟೋ ಸ್ಟಿಕ್ ಮಲ್ಪು. ಐ ವರ್ಕ್ ಹೋಮ್ ವರ್ಕ್ ಎಂಡ್ ಇದೇ ಮೇಡಮ್ ಅಂತ ಹೇಳಿ. ಓಕೆ ಪ್ರೀತಿ ತೊಟ್ಟಕೊರ್ ಪ್ಯಾಟ್ ದೀವಲ್ಲ ಪೂತ ಗೊಚ್ಚ ದಾದ ಇಂಗ್ಲೀಷ್ ಯಾಕಲ್ಲ ಗೊತ್ತು ಜಿ ಅನೀಶ್ ಯಾರು ಇಂಗ್ಲೀಷ್ ಹಂಚಿರಿ ಹೆಂಗೆ ಮಾಡಿ ಹೆಚ್ಚಾಗ್ತಾನೆ ಕಿಸ್ಕಾಯ್ ಅಣ್ಣ. ಪ್ರೀತಿ ಮನೆಯಲ್ಲಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ ಅಲ್ವಾ? ಸುಖೇಶ್ ಅವರು ಏನು ಅಕ್ಕದೆ? ಸುಖೇಶ್ ಅವರೇ ಒಂದು ಲೈಕ್ ಕೊಡಿ. ಪ್ರೀತಿನ ದಾದೆ ಇಂಗ್ಲಿಷ್ ಮಂಡೆ ಆಲವು ಎಂಡ್ ನವರದಲ್ಲಿ. ಓಕೆ ಬಾಯ್ ಮೈ फुल बिजी. ओके ओके दी एंड थैंक यू सो मच. आप लाइव में आकर लाइक किया और कमेंट किया. थैंक यू सो मच. मात्र आपका कमेंट हम लोगों को इंग्लिश दादंदे ಗೊತ್ತಾಗ್ತದೆ जी ಮಾರ್ರೆ. ಪ್ರೀತಿ ಏನು ವರ್ಕ್ ಮಾಡ್ತೀರಾ ನೀವಂತೆ? ಪೊಲೀಸ್ ಸ್ಟೇಷನ್. ಓಕೆ 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 ಪೊಲೀಸ್ ಸ್ಟೇಷನಾ? ಪ್ರೀತಿ ಚೂರ್ ಬೊಕ್ಕ ಅಧ್ಯಕ್ಷ ಬಸ್ನ ಮಲ್ಪಲೆ ಅನ್ನಂದು ಅಧ್ಯಕ್ಷ ಭಾಷಣ ಪ್ರೀತಿ ಸಿಸ್ ಮಲ್ಪಾಡು ಟುಮಾರೋ ಮೈ ಮಂಗಳೂರು. ಓಕೆ ಓಕೆ ಯು ಕಮ್ ಮಂಗಳೂರು. ಹಾಂ ಹಾಯ್ ಪಾಟೀಲ್ ಅವರೇ ಅಂತ ಹೇಳ್ತಾ ಇದ್ದಾರೆ ಪ್ರೀತಿ ಸಿಸ್. ಎಂಕಲ ಬರ್ಪುಜಿ ಇಂಗ್ಲೀಷ್ ಆಗಲ ಬರ್ಪುಜಿ ಇಂಗ್ಲೀಷ್ ಎರಡು ಜನ ಬರೋದಿರೋಗ್ಲು ಇಂಗ್ಲೀಷ್ ಮಾತೇರು ದಾನೆ ಅಕ್ಕ ಸೂಪರ್ ಬರೋದು. ಥ್ಯಾಂಕ್ ಯು ಸುಖೇಶ್. ಒಂದು ಲೈಕ್ ಕೊಡಿ ಆಯ್ತಾ? ಆ ಪಾಟೀಲ್ ಅವರಂದ್ರೆ ಅನೀಶ್ ಪ್ರೀತಿ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಯಾನಿತ್ತೆ ಸ್ವಾಗತ ಗೀತೆ ಮಲ್ಪ ಇತ್ತ ಸ್ವಾಗತ ಗೀತೆಯನ್ನು ಮಾಡುತ್ತಿದ್ದಾರೆ ಈಗ ರಂಜಿತ್ ಅವರು. ಎಲ್ಲರನ್ನು ಸ್ವಾಗತಿಸಿ ಸ್ವಾಗತ ಗೀತೆಯನ್ನು ಹಾಡ್ತಾ ಇದ್ದಾರೆ. ಎಲ್ಲರೂ ಗಮನ ಕೊಟ್ಟು ಅವರ ಸ್ವಾಗತ ಗೀತೆಯನ್ನು ಕೇಳಬೇಕಾಗಿ ವಿನಂತಿ. ಎಂಡ್ ಯು ಕಮ್ ಐ ಗೋ. ಪ್ರೀತಿ ಸಿಸ್ಲ ಇಂಗ್ಲಿಷ್ ಮಾತಾಡೋದ್ರಲ್ಲಿ ಬಾಬಾ ಪೂರೈಕ್ಲ ಬರ್ಚಿಯ ಏತು ಪೊಟ್ಟುಂಡು ಆತು ಪಾಡ್ಲೆ ಅವ ದೂರ ಪ್ರೀತಿ. ಶಾಂತ ಸಿಸ್ಸಲ್ಲ ವೇದಿಕೆಗೆ ಲೆಪ್ಪುಗ. ಶಾಂತ ಸಿಸ್ಸು ನೀವು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ. ಬಂದು ಕುತ್ಕೊಳ್ಳಿ ಚೇರ್ನಲ್ಲಿ. ಶಾಂತ ಸಿಸ್ ನೀವು ಬನ್ನಿ, ನೀವು ಗೆಸ್ಟ್. ಶಾಂತ ಸಿಸ್ಸಿಗೆ ಒಂದು ಪೂತ ಗುಚ್ಚ ಕೊಡ್ಲಿ ರಂಜಿತ್. ಶಾಂತ ಸಿಸ್ಗೊಂದು ಹೂವಿನ ಗುಚ್ಚವನ್ನು ಕೊಡಿ ಮಾರ್ರೆ. ಎಂಡ್ ಆ ಕನಿಟ್ ಯಾನು ಪುನೀತ್ ಎಂಡ್ ಈ ಕನಿಟ್ ಯಾನು ಆ ಪುನೀತ್ ಅಂದ್ರೆ ಮಂಗಳೂರು ಫುಲ್ ಗೋವಾ ಪೊಲೀಸ್. ಓಕೆ ಓಕೆ ಜಯ ಭಾರತ ಜನನೀಯ ತನುಜಾತೆ ಆ ಪನಲಿ ಬನ್ನಿ ಜಯ ಭಾರತ ಬರ್ಚಿಯೇ
ಜಯ ಭಾರತ ಜನನಿಯ ತನು ಜಾತಿ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಪ್ರೀತಿ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಇರೇಗ ತುಳು ಬರ್ಪುಂಡೆ ಬರ್ಪುಣಿ ಎಂಕ್ ತುಳು ಬರ್ಪುಣಿ ಯಾನ್ ತುಳು ತಾಲತಿ ತುಳುವೆ ಬರ್ಪುಣಿ ಎಂಗೆ ಯಾನ್ ತುಳುವೆ ಬರ್ತೀನಿ. ನಾನು ಮಂಗಳೂರು, ನಮ್ಮ ತುಳು ನಾಡು. ತುಳುವೆರೆಂಕುಲು ತುಳುವ ನಾಡಿದ ಜೋಕುಲೆಂಕುಲು. ಬೇಗ ಶುರು ಮಲ್ಪಲೆ ಮಾರೆ ಸ್ವಾಗತ ಅಂದಿಯೇ. ಸ್ವಾಗತ ಭಾಷಣ ಸ್ಟಾರ್ಟ್ ಆಗ್ಲಿಯಾ ರಂಜಿತ್? ಸ್ವಾಗತ ಭಾಷಣ ಸ್ಟಾರ್ಟ್ ಆವಡ್ ಮಾರ್ರೆ. ಪೂರೆಲ್ಲ ಕಾತೋದುಲ್ಲೇರು ಸೂಪರ್ ಆತಡು ಪ್ರೀತಿ ಸಿಸ್ ಬಾನೊಂದುಲ್ಲೇರು. ಎನ್ನ ಎಲ್ಲ ಪ್ರೀತಿಯ ಯೂಟ್ಯೂಬ್ ಬಂಧುಗಳಲ್ಲಿ ದುರ್ಗಾ ಕನ್ನಡ ಅವರು ಇರುವವರಿಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಅನಿಲ್, ಥ್ಯಾಂಕ್ ಯು ಸೋ ಮಚ್ ಆಯ್ತಾ. ಯಾವ ಅಕ್ಕ ಅವಳು ವೇದಿಕೆಗೆ ಫುಲ್ಲು ಜನ ಆತೇರಿ. ನೆಕ್ಸ್ಟ್ ಪ್ರೋಗ್ರಾಮ್ ಕುಲ್ಲಗ ಶಾಂತ ಸಿಸ್ಸನ ಒಂಜಿ ಕುಲ್ಲಗ ರಂಜಿತ್ ಅವಳೊಂಜಿ ಕುರ್ಸು ಖಾಲಿ ಉಂಡು ಕುಲ್ಲಲಿ ಅರೇನು ಶಾಂತ ಸಿಸ್ ಇರ್ ಬಲಿಗೆ ಲಕ್ಕೊಂದು ಆರು ರಂಜಿತ್ ಪನೊಂದು ಎಪ್ಪಿರು ಇರ್ ಬಲಿ ತೆಂಗಳ ಗೆಸ್ಟ್ ಇರು ಅವೇ. ನಮ್ಮ ಇನ್ನೋರ್ವ ಅತಿಥಿಗಳನ್ನು ಸ್ವಾಗತಿಸಬೇಕಾಗಿ ವಿನಂತಿ. ನಮ್ಮ ಇನ್ನೋರ್ವ ಅತಿಥಿಗಳು ಮುಂಬೈನಲ್ಲಿ ನೆಲೆಸಿರುವಂಥ ಶಾಂತ ಅವರು ಬರ್ತಾ ಇದ್ದಾರೆ. ಅವರನ್ನು ಆದರದಿಂದ ಸ್ವಾಗತಿಸಿ ರಂಜಿತ್. ಅವರಿಗೊಂದು ಹೂಗುಚ್ಛವನ್ನು ಕೊಡಿ ರಂಜಿತ್. ಪ್ರೀತಿ ಗಣ್ಯ ವ್ಯಕ್ತಿ ಅತ್ತೆ ಸಂಗೀತ ಕಂದರೆ ನಡುಕುಲ್ಲಲೆ ಪ್ರೀತಿ ಸಿಸ್ಸನ್ನು ನಡುವಲ್ಲಿ ಕುತ್ಕೊಳ್ಳಿ ಆಯ್ತಾ ರಂಜಿತ್. ಅವರು ಅಧ್ಯಕ್ಷ ಅಲ್ಲ ನಮ್ಮದು, ಅವರು ಸ್ವಲ್ಪ ಹಣ ಜಾಸ್ತಿ ಕೊಟ್ಟಿದ್ದಾರೆ. ಪ್ರೀತಿ ಸಿಸ್ ಜಾಸ್ತಿ ಕೊಡ್ತೆ. And I am only speak English but did not like English. I love Kannada and Tulu ಅಂತ ಹೇಳ್ತಾ ಇದ್ದಾರೆ. ಓಕೆ ಬಾಯ್ and bye. Thank you so much. And ಪೋಪುನಿಗೆ ಡ್ಯೂಟಿ ವರ್ಕ್ ಫ್ರಮ್ ಹೋಮ್. ಪ್ರೀತಿ ಸಿಸ್ ನಲ್ತೋದಿಲ್ಲ. ಓಕೆ ಬಾಯ್ ಪ್ರೀತಿ ಅಂತ ಹೇಳ್ತಾ ಇದ್ದಾರೆ. ಪಾಟೀಲ್ ಅವರಂತ ಹೇಳ್ತಾ ಇದ್ದಾರೆ ಪ್ರೀತಿ ಸಿಸ್. ರಂಜಿತ್ ಎಲ್ಲಿದ್ದೀರಾ ರಂಜಿತ್? ಸ್ವಾಗತ. ಪೆರ್ನಕಿಲ ಗ್ರಾಮ ಮಹಿಳಾ ಅಧ್ಯಕ್ಷ ಆದಂತಹ ಪ್ರೀತಿ ಅವರಿಂದ ಈಗ ಸ್ವಾಗತ ಭಾಷಣ. ಬನ್ನಿ ಪ್ರೀತಿ ಅವರಂತ ಹೇಳ್ತಾ ಇದ್ದಾರೆ. ಪ್ರೀತಿ ಟುಮಾರೋ ಮೈ ಮ್ಯಾಂಗ್ಳೂರು. ಓಕೆ ಪ್ರೀತಿ ಸಿಸ್ ಅಲ್ಲಿ ಮ್ಯಾಂಗ್ಳೂರು ಬರ್ಪುಣ್ಗೆ ಓಕೆ. ಅಂಡ್ ಯು ಕಮ್ ಮ್ಯಾಂಗ್ಳೂರ್, ಐ ಗೋವಾ. ಪ್ರೀತಿ ಸಿಸ್ ನಮ್ಮ ಗೋವಾ ಪೋಯ್ ಎಂದು ಮಂಗ್ಳೂರು ಬರ್ಪೇತ ನಮ್ಮ ಗೋವಾ ಪೋಯ್. ಓಕೆ ಅಂಡ್ ಅಂತ ಹೇಳ್ತಾ ಇದ್ದಾರೆ ಪ್ರೀತಿ ಸಿಸ್. ಈಗ ಪ್ರೀತಿ ಸಿಸ್ ಅವರಿಂದ ಸ್ವಾಗತ ಭಾಷಣ. ಓಲ ತಿಕ್ಕಿನಿಗೆ ಕುಡ್ಲಾಡು ಓಲ ಗೊತ್ತುಜಿ ಕೋಡೆದಿಚ್ಚ ಐ ಕಮ್ ಟುಮಾರೋ ಮ್ಯಾಂಗ್ಳೂರ್ ಪಾನೊಂದು ಉಪ್ಪುಣಿ ಗೊತ್ತುಜಿ ಅಪ್ಪ ಬರ್ಪಡು ಮಾತಲ್ಲ ಎಂಡ ಪಾತೆಂಡ ಐಕ್ ರಿಪ್ಲೈ ಕೊರ್ನಿ ಪನೊಂದುಲ್ಲೆ. ಇದು ಸ್ವಾಗತ ಭಾಷಣ ಮಲ್ಪಡತಿ ಪ್ರೀತಿ ಸಿಸ್ಸಿರು. ಪ್ರೀತಿಯೇ ನನ್ನುಸಿರು ಚಿನ್ನ ಬಿಲ್ಲಿ ಮುತ್ತು ರತ್ನ ಕೆಂಪು ಹವಳ ಸುಖ ನೀಡುವುದೇ. ಪ್ರೀತಿ ಲಕ್ಕದ ಮನ್ನ ಅಲ್ಪ ಮೆಲ್ಲ ಜಾರುಂಡು ಬೊಕ್ಕ ಇರಿನ ದೊಮ್ಮುನ ಒಂಜಿ ಎಂಕ್ಲಿಗೆ ಬೇರೆ MNC ನೆಕ್ಸ್ಟ್ MLA ಯಾರು? MNC ಅವರೇ ನೆಕ್ಸ್ಟ್ MLA. ಮೈ ನೇಮ್ ಅಸ್ಲೆ ಪೈ ACP go. Okay, the end. I know you are Asle Pai. You are ACP Goa. ರಂಜಿತ್ ಹೇಳ್ತಂದ್ರೆ ಪ್ರೀತಿ ರಂಜಿತ್ ಓಕೆ ಬರೋದಲ್ಲ ಇದು. ಕಾಲ್ ಬರ್ತೇನೆ ಒಂತ್ರಿ. ಓಕೆ ಇಲ್ಲಿ ಸ್ವಾಗತ ಭಾಷಣ ಮಲ್ಪನಾರೆ ಕಾಲ್ ಬರ್ತೇನೆ. ಓಕೆ ಕಾಲ್ ಮಾತಾಡಿ ಬನ್ನಿ ಆಯ್ತಾ. ಓಕೆ ಪ್ರೀತಿ ಮೈಕ್ ಉದ್ದ ದೀಪ. ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ಸಂಗ, ಬಾರೋ ನನ್ನ ಎಂಡ್ ಯು ನೋ ತುಳು. ಐ ಗೊತ್ತುಂಡು ಈ ತುಳು ಎಂಡಿಗೆ ತುಳು ಗೊತ್ತುಂಡು. ಅವು ಇಂಗ್ಲೀಷ್ ಕರೆಕ್ಟ್ ಪಾತೆರೊಂದು ಇಜ್ಜತೆ ಅದೇ ಶಾಂತ ಸಿಸ್ ಎಂಕಾಪಣ ಈಗ ತುಳು ಗೊತ್ತುಂಡು. ಇತ್ತೆ ದಾದ ಖಾಲಿ ಇರ್ನ ಪೋದು ಅಧ್ಯಕ್ಷ ಮಲ್ದತೆ ಮಲ್ಲೆ ಜಾರೊಂಚೂರು ಜಾಸ್ತಿ ಕೊಡ್ತಿರತ್ತೆ. ಕಾಲ್ ಪಾತಿರ್ದು ಬರಡಿ ರಂಜಿತ್ ಆರಿ ಜಾಸ್ತಿ ಕೊಡ್ತಿರತ್ತ. ನೆಕ್ಸ್ಟ್ ಕಾಂತಾರ 3 ಅಂತ ಹೇಳ್ತಾ ಇದ್ದಾರೆ. ಹೌದೌದು ಲೈವ್ಗೆ ಬಂದವರು ಲೈಕ್ ಕೊಡಿ ಆಯ್ತಾ. ಇಂಗ್ಲೀಷ್ ಸರಿ ಸೆಂಚಿನ ಇಜ್ಜಿ ಸಂಗೀತಕ್ಕ ಅನ್ನೊಂದು ಸರಿ ಇಂಗ್ಲೀಷ್ ಆರು ಮುಲ್ತಾರೆ ಅದು ಪಿ ದಿ ಎಂಡ್
ನಿಮ್ಮದೇ ವಾಯ್ಸ್ ಅಂತ ಹೇಳ್ತಾ ಇದ್ದಾರೆ. ಹೌದಾ, ನನ್ನದೇ ವಾಯ್ಸ್. ಓಕೆ ಓಕೆ. ಕಾಂತಾರ 2 ಬರಲಿಲ್ಲ. ಕಾಂತಾರ 2 ಬರಲಿಲ್ಲಲ್ಲ, ಕಾಂತಾರ 3 ಬಂದಿದೆಯಾ? ಸಿಂಗಾರ ಸಿರಿ ಅಂಗಲಿನಲ್ಲಿ ಬಂಗಾರಾಗೆ ಮಾಯೇ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಾರ ಸೋಚಾಯೇ, ಮಂದಹಾಸ ಅಹನನುಮೇಯ ಶ್ರಾವಣ ಮಾಸ, ಮಂದರ ಮಾಯಾಂಗೆ ಮೊಗದ ಸಾರಂಗೆ, ಸೋಕಿದೆ ಮುಂಗುರುಳ ಸೋಗೆ. ಕಾಂತಾರ 2 ಗಾಂಧಿ ಜಯಂತಿಗೆ ಅಂತ ಹೇಳ್ತಾ ಇದ್ದಾರೆ. ಹೌದಾ ಸತ್ಯನಾ ಅಂತ ಕೇಳ್ತಾ ಇದ್ದಾರೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ ಶಾಂತಸಿಸ್. ಪ್ರಮೋದ್ ಮರವಂತೆ ಈ ಹಾಡನ್ನು ಬರೆದವರು. ಹೌದಾ, ನನಗೆ ಗೊತ್ತಿಲ್ಲ ಯಾರು ಅಂತ, ನಾನು ಹಾಡಿದ್ದಷ್ಟೇ. ನಾನು ಸ್ವಲ್ಪ ಹಾಡುದಷ್ಟೇ. ಅದರದ್ದು ಸರಿ ಶ್ರುತಿ ಎಲ್ಲ ಸರಿಯಾಗಿ ಬರದಿದ್ದರೆ ಬೇಜಾರು ಮಾಡಬೇಡಿ ಯಾರು ಕೂಡ. ಕಣ್ಣಿಗೆ ಕಾಣುವ ಹೂವುಗಳೆಲ್ಲ ಏನೋ ಹೇಳುತ್ತಿವೆ, ವಿನಯ ಚಾಡಿ ಹೇಳುತ್ತಿದೆ, ಮಂದಹಾಸ ಅಹನಲುಮೆಯ ಶ್ರಾವಣ ಮಾಸ ನರಮಾಯ. ಸಂಗೀತಕ್ಕ ಇರಿಗೆ ಸಂಗೀತ ಕ್ಲಾಸಿಗೆ போகல. இருக்கு எட்ட பவிஷ்யம் உண்டக்க சிங்கிங்டு இத்தே ஏரிய ಸಂಗೀತ ಕ್ಲಾಸ್ போப்பிನಿ ಏರು ಸಂಗೀತ ಕ್ಲಾಸ್ ಕೊಡ್ಪೇರು ಎಂಕ್ಲಿಗೆ ಪೂರ ಜೋಕ್ಲೆ ಗಾಣ ಕೊಡ್ಪೇರಪ್ಪ ಎಂಕ್ಲಿಗೆ ಏರು ಕೊಡ್ಪೇರಿತ್ತೆ ಸಂಗೀತ ಕ್ಲಾಸ್ ಏರ ಸಂಗೀತ ಕ್ಲಾಸ್ ಕೊಡ್ಪಿಚಿರುತ್ತೆ. ಕಷ್ಟ ಅಕ್ಕ ನನ್ನ ಓಡಿಸಿದ್ದು ನೀನು ಇಲ್ಲಿಗೆ ಅಂತ ಮಣ್ಣು ತಿನ್ನಿಗೆ ಬಂದಿದ್ದ, ಹೋಗು ದುರ್ಗಕ್ಕನಿಗೆ ಸಪೋರ್ಟ್ ಮಾಡು ಅಂದರು ಅಂದೆ ಗೋಪಾಲ. ಶಾಂತಸಿಸ್ తెలుస్తుంది లేరు. ಎಮ್ಮೆ ಶಂಕರ್ನಾಗ ಹಾಡು ಹೇಳಿ. ಶಂಕರ್ನಾಗಿದ ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ಒಂದು ಹೆಣ್ಣಿನ ನೊಂದ ವಿರಹ ಗೀತೆ. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ಒಂದು ಹೆಣ್ಣಿನ ಸಂಗೀತಕ್ಕ ಈ ಐಬ್ರೋ ಶೇಪ್ ಏತು ದಿನಕ್ಕೋರ ಮಲ್ಪುನು ಯಾನು 2 ತಿಂಗಳು 2.5 ತಿಂಗಳು 1.5 ತಿಂಗಳು ಅಂಚ ಮಲ್ಪುನು ದಾಯಿ. ಅಲ್ಲಿ ರಾಹುಲ್ ಮನೆಯೊಳಗೆ ಕಪ್ಪು ಕನ್ನಡಕ್ಕೆ ಹಾಕಿ ಬೈತಾ ಇದ್ದಾರೆ. ದಾದಾಂಡಿ ಎರಿಗೆ ನೆರ್ಪಿನ್ ರಾಹುಲ್ ಲೈವ್ ಬತ್ತಿರಲ್ಲ ರಾಹುಲ್ ಏಳರೇಕು ಪಂಡೇರು ದೂರೊಡಿ ಏರ ಸೇಸಪ್ಪಣ್ಣೆ ಇಪ್ಪೊಡು ಪನೊಂದಿಲ್ಲ ಪದ್ಯ ಮಾರ್ರೆ. ದೂರದಿಂದ ಬಂದಂತ ಸುಂದರಾಂಗ ಜಾಣ, ಆ ನೋಟದಲ್ಲಿ ಸೂರಗೊಂಡ ಅಂತರಂಗ ಪ್ರಾಣ, ಈತನಂತರಾಣ ಹೇಗೋ ರೀತಿ ನೀತಿ ಹೇಗೋ ನಕ್ಕಾಣೆ ನನ್ನ ದೇವರಾಣೆ ಬಾಲಾನೆ ಈವ ಬಾರಿ ಮೋಜುಗಾರ. ಅಲ್ಲಿ ರಾವನ್ ಮನೆಯೊಳಗೆ ಕಪ್ಪು ಕನ್ನಡಕ್ಕಾಗಿ ದೂರೊಡಿ ಏರ ಸೇಸಪ್ಪಣ್ಣೆ ಪೊಡು ಕೇಣಿ ಅಕ್ಕ ಇನಿ ಮಾಲತಿ ಲಕ್ಕ ಉಂಡು ಮಲ್ತಿ ಲಕ್ಕ ಉಂಡು ಇಜ್ಜಪ್ಪ ಇನಿ ಓಲು ಪುಡ್ಸೋತು ಮಲ್ಪೆರೆ ಇನಿ ಪೂರ ಬಂದತೆ ಇನಿ ಪೂರೆಲ್ಲ ನಗರ ಪಂಚಾಯತ್ ಮುಲ್ಪ ಪೂರ ಅಂಗಡಿ ಬಂದು ಹೆಚ್ಚ ಬಯ್ಯ ಮಧ್ಯಾಹ್ನದ ಪಕ್ಕ ಓಪನ್ ಆಪಿನ್. ಓಂ ಪ್ರಸಾದ್ ಅವರು ಬಂದರು. ಹಾಯ್ ಪ್ರಸಾದ್, ವೆಲ್ಕಮ್. ಒಂದು ಲೈಕ್ ಕೊಡಿಯ ಪ್ರಸಾದ್. ಒಟ್ರಾಸಿ ಬೈಯುವುದು ಮಾರೆ, ಅವರು ಬ್ಯಾಡ್ ಕಮೆಂಟ್ ಹಾಕಿದ್ರೆ ಎಲ್ಲರೂ ತಿಥಿ ಮಾಡ್ತೇನೆ ಅಂತಿದ್ದಾರೆ.
ಅನಿಲ್ ಬೀರದರ್ ಅವರು ಎಂತಾಯ್ತು ಅನಿಲ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಅನಿಲ್, ಥ್ಯಾಂಕ್ ಯು ಸೋ ಮಚ್. ಕೂಡ ನೆಟ್ವರ್ಕ್ ಇಶ್ಯೂ ಬತ್ತನ ಅಂದ್ ಮಾರ್ರೆ ಇನ್ನಿದಾನೆ ಇಂಚಾಪಿನಿ. ಗೊಂಬೆ ಹೇಳುತ್ತೈತೆ ಸಾಂಗ್ ಹೇಳಿ. ಅದು ಅಷ್ಟಿಗೆ ಬರುದಿಲ್ವಾ? ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಗಳೇ ಇಂದು ನಿನ್ನ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಯಾನು ಸೀದಾ ರಿಟರ್ನ್ ಬರ್ತೆ ರಾಹುಲ್ನ ಲೈವ್ ಹೊಡೆದು. ರಾಹುಲ್ನ ಲೈವ್ಗೆ ಪೋಯ ಸಂಗೀತಕ್ಕ ಕಾಲಿ ನೆರ್ಪುನಿ ಏರಿ ಏತು ಜನ ಒಲ್ಲೇರಿಯೇ ಅರೆಗೆ ಏರ್ಲ ಬ್ಯಾಡ್ ಕಮೆಂಟ್ಸ್ ಬಂಡ ಅರೆ ಬೆಚ್ಚಾಪುಣಿಯೇ ಅರೆ ಬೇಜಾರಾಪುಂಡು. ಸೂಪರ್ ವಾಯ್ಸ್, ಥ್ಯಾಂಕ್ ಯು ಪ್ರಸಾದ್ ಅವರೇ. ಆದರೆ ನನಗೆ ಸಾಂಗ್ ಇದೆ ಲಿರಿಕ್ಸ್ ಬರೋದಿಲ್ಲ, ಹಾಗೆ ಆಗ್ತದೆ. ಲಿರಿಕ್ಸ್ ಹಾಕಿದರೆ ಆಡ್ತೇನೆ. ಬಾನಲ್ಲು ನೀನೇ ಭುವಿಯಲ್ಲು ನೀನೇ ಎಲ್ಲೆಲ್ಲು ನೀನೇ ನನ್ನಲ್ಲು ನೀನೇ ಬಾನಲ್ಲು ನೀನ್. ಈನ ಪದ್ಯಕ್ಕೆ ನನಗೆ ರಾಜೇಶ್ ಸ್ಟೈಲ್ ಬರುವತ್ತೆ ಅಕ್ಕ, ಲಕ್ಷಗೆ ಸ್ಟೈಲ್ಗೆ ಬರುವತ್ತೆ. ಲಕ್ಷಲ್ಲಿ ಮತ್ತು ಒಂದೇ ಪದ್ಯ ಅನ್ಪಿನಿ ಎನ್ನಟ್ಟು ಒಂದಂತೆ ಪದ್ಯ ಅನ್ಪೆ ಆ ಹಿಂದಿ ಪದ್ಯ ಅನ್ಪೆ ಪನ लाख समझा हूँ मैं तो सीन समझ नहीं पाता मंगे तेरी गिरिया सुनता तेरा वे झूठा रंग 2 दिनों में झूठा कैसे बुलाऊं वेरिया रंजन 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 तू भी क्या याद रखेगा जाहिल ने तेनू छोड़ दिया. ಕರಿಮಣಿ ಮಾಲೀಕ ರಾಹುಲ್ಲ ನೀನ್ ಏನಿಲ್ಲ ಅದೇ ಬರುದಿಲ್ಲ ಮಾರ್ರೆ. ಎಡ್ಡೆ ಸಾಂಗ್ ಪನ್ಪೆ ಲಕ್ಷ ಅಂದ್ ಹಿಂದಿದ ಪನ್ಪೆ ಹಿಂದಿದ ಕೆಲವು ಪನ್ಪೆ ಕನ್ನಡದ ಬರ್ಪುಜಿ. ಶಾಂತ ಪ್ರವೀಣ್ ಮುಳ್ಳಿ ಒಂದು ಪನ್ನ ಹರ ಹರ ಶಂಭೋ ಪನ್ ಎಡ್ಡೆ ಸಾಂಗ್ पनपे लक्ष्य हिंदी पनपे जाने ना तू खुद को यूं ना जाने क्यों नजरों से मेरी यहाँ देखो ना खुद को जरा देखो ना जुल्फों से कैसे जुल्फों से तेरी चुपकी प्यारी प्यारी की मुस्कान हिंदी पर पनपे गलाओ. ಶಾಂತ ಸಿಸ್ ಥ್ಯಾಂಕ್ ಯು ಶಾಂತ ಸಿಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನನ್ನ ಪಾತೆಯೇ ಅಪತಿ ತೈ ತೈತಾ ಅಪಾತಿಯ ಅಪತಿ ತೈ ತೈಕು ಅಪಾತಿ ತೋ ಅಪಾತಿ ಕುಕ್ಕು ಅಪಾತೆಯೇ. ಸರಿ ಪಂಡರಿಯ ರಂಜಿತ್, ಸೂಪರ್ ಸಾಂಗ್ ಪುಟ್ಟ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. आशिक बनाया आपने तेरे बिन सोनी सोनी निगाहें तेरे बिन प्यासी प्यासी अदाएं तेरे बिन अष्टे बरदದು. ಶಾಂತ ಸಿಸ್ ಸೂಪರ್ ಅಂತೇಳಿ ಥ್ಯಾಂಕ್ ಯು ಶಾಂತ ಸಿಸ್, ಥ್ಯಾಂಕ್ ಯು. आशिक बनाया आपने ನಾನು 10 ನಿಮಿಷ 40 ಆಯ್ತು 20 ನಿಮಿಷ ಒಳ್ಳೆ ಬಕ ಬೋಪಿನ್
ಸುರೇಶ್ ಅವರು ಈಗಿನ ಪದ್ಯ ಸೂಪರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಕರ್ಮಣಿ ಮಾಲೀಕ ನೀನಲ್ಲ ನಲ್ಲ. तोते दिल के रात्रि वो संग मेरे, क्या दिल पे चलाई चूड़िया, क्या दिल पे चलाई चूड़िया. तुझको तरसना आया तो देखी मेरी मजबूरिया. घर जला है मेरा क्या बिगड़ा तेरा, तुझे तो नया यार मिल गया. ओ मुबारक तुझे जला कर मुझे, तुझे तो तेरा प्यार मिल गया. ತಾಯಿ ಅಂತ ಹೋಗೋದು ತನ್ನದೇ ಆದ ಅಭಿಮಾನ ಒಳಗೊಂಡಿರುವಂಥ ಶ್ರೇಷ್ಠ ಗಾಯಕ ಲಕ್ಷ. ಅದು ಬರುವುದಿಲ್ಲವ ಎಮ್ ಎಲ್ ಸರ್ ಅವರು, ಅದು ಬರುವುದಿಲ್ಲ ಪದ್ಯ. ಶಾಂತದಿಸ್ ಥ್ಯಾಂಕ್ ಯು, ಶಾಂತದಿಸ್ ಥ್ಯಾಂಕ್ ಯು. ಆಯ್ರೋಜಿ ಪದ್ಯ. ತಾಯಿಯಂತೆ ಮಗನು ಸಂಗೀತ ಕ್ಷೇತ್ರದಲ್ಲಿ ತನ್ನದೇ ಆದ ಅಭಿಮಾನಿ ಬಳಗವನ್ನು ಹೊಂದಿರುವಂಥ ಶ್ರೇಷ್ಠ ಗಾಯಕ ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಈಗ ಮುಲ್ಪ ಒಲ್ಪಲ ಸಂಗೀತ ಕ್ಲಾಸ್ ಪೂರ ಇಜ್ಜಿ ಮಾರ್ರೆ ಅಂಚ ಬಂಗಾಪಿನ ಇಜ್ಜಿನ ಪಾಡ್ದುನೇನು ಖ್ಯಾತ ಹಿನ್ನೆಲೆ ಗಾಯಕ ಲಕ್ಷ ರಾಜೇಶ್ ಅಂದಂದ್ ಹಿನ್ನೆಲೆ ಗಾಯಕ ಆಯ್ಕೊಂಚೂರು ಇಂಟ್ರೆಸ್ಟ್ ಉಂಡಾಯ್ಗು ಆಂಡ ಮುಲ್ಪ ಒಲ್ಪಲ ಮುಟ್ಟಡು ಓಲ್ಲ ಒಂದಿಜ್ಜಿ ಮ್ಯೂಸಿಕ್ ಕ್ಲಾಸ್ ಇಜ್ಜಿ ಓಲ್ಲ. तुझे देख देख सोना, तुझे देख कर है जगना, मैंने ये जिंदगानी संग तेरे बितानी, तुझ में बसी है मेरी जान. हाँ ये जिया धड़क धड़क जिया धड़क धड़क जिया धड़क धड़क जाए. ಶಾಂತಕ್ಕ ಪಿಕ್ಚರ್ ತುಯಾರ ಹಾಕಿ ಪ್ರೀತಿ ಏಕೆ ಭೂಮಿ ಮೇಲೆ, ಪ್ರೀತಿ ಏಕೆ ಭೂಮಿ ಮೇಲಿದೆ, ಬೇರೆ ಎಲ್ಲೂ ಜಾಗ ಇಲ್ಲದೆ, ನನ್ನ ಏಕೆ ಪ್ರೀತಿ ಮಾಡಿದೆ, ನಿನ್ನ ಹಾಗೆ ಯಾರು ಇಲ್ಲವೇ, ಪ್ರೀತಿಸಲು ಕಾರಣವೇ ಹೃದಯ. ವಾತೆ ಬರ್ತೀನಿ ಶಾಂತಸ್. ವಾವ್ ಗೋಪಾಲ್ ಅಂತ ಹೇಳ್ತಾ ಇದ್ದಾರೆ, ಓ ಗೋಪಾಲ್ ಅಂತ ಹೇಳ್ತಾ ಇದ್ದಾರೆ, ಚಾಡೆ ಗೋಪಾಲ್ ಅಂತ ಕೇಳ್ತಾ ಇದ್ದಾರೆ. ವಾವ್ ವಾವ್ ಗುಡ್ ಸಾಂಗ್. ದಿ ಎಂಡ್ ನೀವು ಹೋಗ್ಲಿಲ್ವಾ ದಿ ಎಂಡ್? ಓಕೆ ಓಕೆ ಥ್ಯಾಂಕ್ ಯು. ಮೊರಣಿ ಪೋಯರತ್ತ ಪನೊಂದುಲ್ಲೇರು ಎಂಡ್ ಪೋತು ಜಂದ್ ಸುರತ್ಕಲ್ ಬುಲೆಟ್ ರಾಣಿ ಅಂತ ಹೇಳ್ತಾ ಇದ್ದಾರೆ. MNS ತುಯ್ಯ ಗೋಪಾಲ. ಒಂಜಿ 10 minutes ಉಂಡು ಬಾಬಾ, ಓಡು 10 minutes. ಡ್ರೆಸ್ ಚೇಂಜ್ ಮಲ್ಪ, ಒಂದು ಟೀ ಶರ್ಟ್ ಚೇಂಜ್ ಮಲ್ಪ, ಬೇತಪಾಡು ಓ ಟೀ ಶರ್ಟ್ ಬೇತಪಾಡು. ಲಕ್ಷ ಸಂಗೀತ ಶಾಲೆಗೆ ಸೇರಿಸಿದ್ರು ಬಾಕ. ಇಲ್ಲಿ ಎಲ್ಲಿ ಕೂಡ ಮ್ಯೂಸಿಕ್ ಕ್ಲಾಸ್ ಇಲ್ಲವಾ ಹತ್ತಿರದಲ್ಲಿ? ಅದುವೇ ಕಷ್ಟ ಆಗೋದು. ಸೂಫ್ರಮ್ ಸೋಗ್ ಪೋಯರೆ ಉಂಡು ಗೋಪಾಲ ಪನೊಂದುಲ್ಲೇರು ಸಂಗೀತಕ್ಕ ನಾಯಿ ಏರ್ನಯ್ಯವ ಬರಿತಿಲ್ಲದೆ ನಾಯಿ ಎಂಕುಲ್ ನಾಯಿ ಸಾಂಕುಜ ಅವನ್ ಲಡ್ಡಿಲ್ಲ ನಾಯಿ ಉಂಡು ಅವೇ ಅವಳು ಏರ ಬತ್ತೇರ್ ತೋಜರ ಇಕ್ಕಲ್ಕು ನಾವು ಪಾರ್ಸಲ್ ದಕ್ಕುಲ್ ಬತ್ತೀರಿ ಕಲ್ಕೊಂದಿಲ್ಲ. ಪೋ ರೆಡಿ ಅಲ್ಲ, ಪೋ ಬ್ಯಾಗ್ ರೆಡಿ ಮಾಡಿ ಪೋ. ಲಕ್ಷ ಪೋ ಬಟರ್ ತಿನ್, ಪೋ ಬಟರ್ ಇದನ್ನ ಗಟ್ಟಿ ಕಂತ ಗಟ್ಟಿ ತಿನ್, ಪೋ ಗಟ್ಟಿ. ಒಂದು ಕಾರಿ ಉಂಡು, ಕಾರಿ ಅವಳ ತಿನ್ನು ನಾಳೆ ತಿನ್ನು ಪೋ. ನಿಮ್ಮ ಕಿವಿಯಲ್ಲಿ ಯಕ್ಷಗಾನದವರ ಕಿರೀಟ ಹೇಳ್ತಾ ಉಂಟು. ಹೌದೌದು, ಇದೆ ಯಕ್ಷಗಾನದವರು ನಿನ್ನೆ ಕೊಟ್ಟು ಹೋದದ್ದು ಮಾರೆ ನನಗೆ. ನಿಮಗೆ ಆಯ್ತಂತ ಕೊಟ್ಟು ಹೋದದವರು. ಮಲ್ಲ ಮಗೆ ಓಲ್ಲೆಸಿಸ್ ಮಲ್ಲ ಮಗೆ ಟ್ಯೂಷನ್ ಪೋತೆ ಆಗಿನ ರಡ್ಡರೆ ಹಿಡ್ದು 4 ಮುಟ್ಟ ಟ್ಯೂಷನ್ ಇತ್ತೆ ಬರ್ಪೆ ಯಾನು ಬನ್ನಗೀನ ಲೈವ್ ಎಂಡ ಅವಡು ಬಂತೆ 10 ನಿಮಿಷ ಉಂಡು ನಾನು ಫೇಮಸ್ ಟ್ಯೂಷನ್ ಬಕಂಬೆ ಇತ್ತೆ 4 ಕೆಂಬೆ ಬೋಪಿನ್ ಬಕ ರಫಿಕ್ ಸರ್. ನಿಮ್ಮನೆ ನಾಯಿಗೂ ಡ್ಯಾನ್ಸ್ ಬರ್ತದೆ. ನಾಯಿ ಇಲ್ಲವ ನಮ್ಮ ಮನೆಯಲ್ಲಿ. ಮೈ ಪೋತು ಜೆಗೆ ದಿಯಂಡು ನಿಮ್ಮ ಹೆಸರು ಹೇಳಿರಾ? ಬೇರೆ ಹೆಸರು ಉಂಟಾ ಅಂತ ನಿಮಗೆ? ಇಲ್ಲಿ ಕಳಿಸಕ್ಕೆ ನಾನು ಗುಲ್ಬರ್ಗದಲ್ಲಿ ಸಂಗೀತ ಶಾಲೆಗೆ ಕಳಿಸ್ತೇನೆ ಅವನ. ಹೌದಾ? ಅಲ್ಲಿ ಹೇಗೆ ಕಳಿಸೋದು ಮಾರಾಯ? ನಾಯಿ ಇಲ್ಲ ನಮ್ಮ ಮನೆಯಲ್ಲಿ.
अक्सर एक दुनिया में अनजाने मिलते हैं, अनजानी बातों में तो याद आते हैं. The end. What is your lunch? Tell me name and tell name. असले పైకి ఎక్కడ చెప్పను నేను అసలే పైంది పొడే నుంచి అవనే పనిపిన అసలే పై ఎంగుత్తు జీరుంది. ಟೆಲ್ ಮಿ ನೇಮ್ ಅಂಡ್ ಅಸ್ಲೆ ಪೈಗೆ ಸಂಗೀತಕ್ಕ ಟ್ಯೂಷನ್ ಕ್ಲಾಸ್ ಫೀಸ್ ಕಮ್ಮಿ ಜಾಸ್ತಿ ಎನ್ನ ಮಗಕ್ಕ ಆಜಿನುದು ಅವಾಯಗ ಆಜಿನೋದು ಅಪ್ಪಣ ಮುರಣಿ ಸೇರ್ನತೆ ಆತಜಿ ಒಂಜಿ ತಿಂಗಳ ಆತಜಿ ಬಕ್ಕ ಮಲ್ಲ ಈಗ ಸೈನ್ಸ್ ಲ ಬಕ್ಕ ಮ್ಯಾಥ್ಸ್ ಲ ದಿತ್ತೊಂದಿ ನಾಯಿ 1500 ಸೈನ್ಸ್ ಲ ಮ್ಯಾಥ್ಸ್ ಟೀ ಶರ್ಟ್ ಚೇಂಜ್ ಮಲ್ಪಲೆ ಅಲ್ಲ ಅವಲಿ ಅವು ಒಂದುಲ ರಾಜೇಶ್ ಬರ್ಪುಜಿರತೆ ಈರ್ನ ಲೈವ್ ಮಲ್ಪುನಾಗ ಬರ್ಪೇರಲ್ಲ ಉಲ್ಲೇರಿಲ್ಲ ಲೈ ಇಂಗ್ಲೀಷ್ ಕೊರೆಪಟ್ಟಿ ಇಂಗ್ಲೀಷ್ ಎಂಡ್ ಬರೋದಲ್ಲಿ ಓಕೆ ಬಾಯ್ ಬಾಯ್ ಆ್ಯಂಡ್ ಬಾಯ್ ಅನಿಲ್ ಅಣ್ಣ ಊಟ ಆಗಿ ಟೀ ಆಯಿತು ಅಂತ ಹೇಳ್ತಾ ಇದ್ದಾರೆ. ಗೋಪಾಲ್ ಅಣ್ಣ ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಇವತ್ತೇನು ರವಿ ಅವರಿಗೆ ಎಲ್ಲ ಕೆಲವು ಮಂದಿ ಇಲ್ಲ ಮಾರ್ರೆ ಇವತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆ್ಯಂಡ್ ಅನಿಲ್ ಅಣ್ಣ ಊಟ ಆಗಿ ಟೀ ಆಯಿತು ಅಂತ ಹೇಳ್ತಾ ಇದ್ದಾರೆ. ಶಾಂತಸಿ ಸ್ವಲ್ಪ ಗಟ್ಟಿ ಪುರ ಮಲ್ಪುಜಿ ರತೆ ರಂಜಿತ್ ಈರು ಹೇಮಸಿಸ್ನೆಲ್ಲ ಉಪ್ಪುನ ಗಟ್ಟಿ ಮಲ್ದಿಜಾರೆ ಹೇಮಸಿಸ್ ನಿಕಲಂಚಿ ಉಂಡ ಗಟ್ಟಿ ಮಲ್ಪರೆ ಗಟ್ಟಿ ಉಂಡ ನಾನು ತೇಲಿ ಬಂದೆ ನನ್ನನ್ನು ಸೇರಲು ಚೂರು ತೋಜಾರೆ ಸಂಗೀತಕ್ಕ ರಾಜೇಶ್ವರ್ನ ಟೆಂಪಲ್ಗೆ ಹೋದ್ ಬರ್ಚಿ ಅರೇನು ಬರ್ಚಿ ಆರು ಬರ್ಪುಜಿ ನಂಚಪುರ ಟೆಂಪಲ್ಗೆ ಹೋದ್ ಬತ್ತೆ ಕಾಣೆ ಅನ್ನ ಅಂದೆ ಸಿಸ್ ಬರ್ಪೆ 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 పోదు వస్తారా ఇంకలా కాణెప్పుడు పోదు వస్తా ಎಲ್ಲ ಅಂಜಿ ಕಡೆಗೆ ಪೋಯರಂಡು ಅಮ್ಮನ ಅಕಲ್ನ ಎಲ್ಲೆ ಅಕಲ್ನ ಒಂದೇ ತವಲು ಕುಟುಂಬದವ್ರು ಅಂಚೆ ಎಲ್ಲೆ ಪೋಯರಂಡು ಅಂಜಿ ಎಲ್ಲೆ ಪೋಯರಂಡು ಬಕ್ಕ ಅಜ್ಜಿಲೆಲ್ಲ ಬೈಯಡ ಆಟಿದಾಗೆಲ್ಲುಂಡು ಅಂಚೆ ಎಲ್ಲೆ ಬತ್ತಡ ಕಾಂಡೆ ಬರ್ಪೆ ಏನು ಮಾಡಿಗೆ ಲೈವ್ಗೂ ಇಜಿಂಡ ಲೈವ್ ಇಜ್ಜೆಲ್ಲೆ ಅಂಚ ఏమో ఆంటీనే ఇల్లాడు ఇప్పుడు ರಾಜೇಶ್ ಫೋನ್ಡಾಕ ಅಂದೆ ರಜೆಟ್ ಫೋನ್ಡನ ಓಕೆ ಎಂಕಲ್ನಲ್ಲ ಕುಟುಂಬದ ಎಲ್ಲೆ ಅಂದೆ ಎಂಕಲ್ನಲ್ಲ ಎಲ್ಲೆ ಅಮ್ಮನಲ್ತ ಎಲ್ಲೆ ಅಂಚ ಎಲ್ಲೆ ಎಲ್ಲ ಬೈಯಡ್ಬೇಕು ಅಜ್ಜಿ ಇಲ್ಲಡ ಆಟಿದಾಗ ಎಲ್ಲುಂಡು ನಾನು 10 ನಿಮಿಷ ಬಕ್ಕಲ ವೆಂಡ್ ಮಲ್ಪೆ ಗಮ್ಮತ್ ಸಿಸಂದು ಗಟ್ಟಿ ಇತ್ತೆ ಮಲ್ಪುಜಿರಕ್ಕ ದೀಪಾವಳಿಗೆ ಅಂದಂದು ಕೆಲವು ಕಡೆ ದೀಪಾವಳಿ ಮಲ್ಪುಂಡು ಎಂಗಲ್ಲ ಮುಲ್ಪುಂಡದೇ ಒಂದೇಕ್ ಮಲ್ಪುಂಡು ನಾಗರ ಪಂಚಮಿಗೆ ಮಲ್ಪೇರಿ ದೀಪಾವಳಿಗೆಲ್ಲ ಮಲ್ಪೇರಿ ಎಂಗಲ್ಲ ಗೌರಿ ವೃತದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಗೌರಿ ವೃತವಾ? ನಾವು ನಮ್ಮ ಕಡೆ ಗೌರಿ ವೃತ ಮಾಡೋದಿಲ್ಲ. ನಮ್ಮ ಕಡೆ ವರಮಹಾಲಕ್ಷ್ಮಿ ಮಾಡ್ತಾರೆ 8 ತಾರೀಕಿಗೆ. 8 ತಾರೀಕಿಗೆ ಮತ್ತು 1 ತಾರೀಕು ಎಲ್ಲ ಇದೆ ನಮ್ಮ ಊರಿನಲ್ಲಿ. ಇನ್ನು ಹೇಮ ಆಂಟಿನ ಇಲ್ಲದ ಜಾಗದ ಮೂಲಸ್ಥಾನದ ನಾಗಬನ ಅಕ್ಕ ಅಂದೆ ಶ್ರಾವಣದ ಮೊದಲ ಮಂಗಳವಾರ ಅಲ್ವಾ? ಹೌದೌದು. ನಮಗೆ ಇಲ್ಲಿ ಆಷಾಢವಾ? ನಮಗೆ ಶ್ರಾವಣ ಅಲ್ಲ ಇದು, ನಮಗೆ ಆಷಾಢ. ಇಲ್ಲಿ ನಮಗೆ ಆಟಿ ಆಟಿ, ನಿಮಗೆ ಶ್ರಾವಣ ಅಲ್ಲ, ನಮಗೆ ಆಟಿ. ಶ್ರಾವಣ
ಮಾಸ ಬಂದಾಗ ಆನಂದ ತಂದಾಗ ವಿರಹಗಿ ಇನ್ನಿಲ್ಲ ಪ್ರಣಯ ಗೀತೆ ಬಾಳೆಲ್ಲ ಶ್ರಾವಣ ಮಾಸ ಬಂದಾಗ ಆನಂದ ತಂದಾಗ. MNC ಅವರೇ ನಿಮ್ದು ಚಾನಲ್ ಇದೆಯಾ? ಅಕ್ಕ ಇನಿ ಅಲ್ಪ ಆರು ಬಿಸಿ ಇಪ್ಪೇರಿ ಇನಿ ಆರ್ನ ಅಣ್ಣೆಲ್ಲ ಬರ್ರೆ ಅಕ್ಕ ಮಸ್ಕತ್ತು ಅಂದ ಗೌರಿ ಚೌತಿ ದಪ್ಪಗಾತೆ ಅನ್ನ ನಮಕ್ ಗೌರಿ ಚೌತಿ ದಪ್ಪಗ ಚೌತಿ ತುಮ್ನ ಈ ಗೌರಿ ಹಬ್ಬತೆ ನಮಕ್ ಅನ್ ಚಕ್ಲಿಗೆ ಮಂಗಳ ಗೌರಿ ಒಂದು ದಾದ ಗೊತ್ತೇ ನೀ ಮಂಗಳ ಗೌರಿ ಹಬ್ಬ ನಮ್ಮಂಚೆ ಅವು ಇಜ್ಜಿ ಆಷಾಢದ ನೆಂತಿ ತವರ ಮನೆಗೆ ಹೋಗಿದ್ದಾಳೆ. ಹೌದಾ, ನಮ್ಗೆ ಆಷಾಢದಲ್ಲಿ ಹೌದು. ಏಮ ಆಂಟಿ ನಾ ಪಪ್ಪ ಮಿಲಿಟ್ರಿದ ಇರ್ತೀರಕ್ಕ ಅಂದೆ ಮಿಲಿಟ್ರಿದಾರಾ? ಓ ಅಂಚ. संडे से आते हैं वो चिट्ठी आती है वो पूछे जाते हैं कि घर कब आओगे निको कब आओगे ओ तुम बिन ये घर सोना सोना है. संदेश से आते हैं वो चिट्ठी आती है वो पूछे जाते हैं कि घर कब आओगे निको कब आओगे ओ तुम बिन ये घर सोना सोना है. ಮಂದರಸಿ ಸೋಡಿಗೆ ಪೋತೀರಿ ಸುದ್ದಿಜ್ಜಿ ಇನ್ನಿದಾದ ಗೊತ್ತ ನಾಗರ ಪಂಚಮಿ ಐತೆ ಅಂಚ ಕೆಲವು ಕಡೆ ಪೂರ ಪೋದು ಬನ್ನಗನೆ ಲೇಟ್ ಆಪುಣಿಯೇ ಒಂಜಿ 2-3 ಗಂಟೆಲ ಆಪುಣಿ ಕೆಲವು ಕಡೆ ಇರ್ತದೆ ನಮ್ಮ ಪೋದು ಬನ್ನಾಗ ಪೂಜೆ ಪುರ ಆದ ಬನ್ನಾಗ ಮೂಲು ಬರ್ಸ ಶುರು ಆಂಡ್ ಅಂದೆ ಬರ್ಸ ಸ್ಟಾರ್ಟ್ ಆಡ ಮುಲ್ಪೆಜ್ಜಿ ಕಾಣೆ ಅಂತ ಬೈದಿತ್ತೇನೆ ಬರ್ಸ ಶಿಲ್ಪಾ ಶೆಟ್ಟಿ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ಶಿಲ್ಪಾ ಶೆಟ್ಟಿದು ಸಾಂಗ್ ಯಾವುದು ಮಾರ್ರೆ? दिल ने ये कहा है दिल से मोहब्बत हो गई है तुमसे. दिल ने ये कहा है दिल से मोहब्बत हो गई है तुमसे. मेरी जान मेरे दिल पर दिल का एतबार कर लो. मेरी धड़कनों को समझो तुम भी मुझसे प्यार कर लो. ओ हो आ हा हा तुम दिल की धड़कन में रहते. ಸೂಪರ್ ಅಂತ ಹೇಳ್ತದೆ, ನೈಸ್ ಅಂತ ಹೇಳ್ತದೆ. ನೆಟ್ವರ್ಕ್ ಪೋಂಡು ಅಂದಿಯೇ ನೆಟ್ವರ್ಕ್ ದಾದಾಪುಣದ ನೈಸ್ ಅಂತ ಹೇಳ್ತದೆ. ನೆಟ್ವರ್ಕ್ ಪೋಂಡು ಅಂದಿಯೇ ನೆಟ್ವರ್ಕ್ ದಾದಾಪುಣದ ಗಡಿ ಗಡಿ ಗೊತ್ತಪ್ಪಚ್ಚಿ ನೆಟ್ವರ್ಕ್ ನೈಸ್ ನೆಟ್ವರ್ಕ್ ಪೋಂಡು ಅಂದಿಯೇ ನೆಟ್ವರ್ಕ್ ಪೋಂಡು ಏನ ಇತ್ತನ ಕಮೆಂಟ್ ಪಾಡ್ಲಿ ಲೈವ್ ಎಂಡ್ ಶೊನ್ಲೆ. ತರವಲ್ಲ ತಂಗಿ ತಂಬೂರಿ ಸ್ವರ ಬರಿದೆ ಬಾರಿಸದಿರು ತಂಬೂರಿ. ರಂಜಿತ್ ಸೂಪರ್ ಬನದುಲ್ಲೇರು. ಥ್ಯಾಂಕ್ ಯು ರಂಜಿತ್, ಥ್ಯಾಂಕ್ ಯು ಸೋ ಮಚ್. वादा रहा प्यार से प्यार का अब हम न होंगे जुदा. ಸಂಗೀತ ಅಕ್ಕ ನನ್ನ ಬೇಲೆ ಉಂಡಿದೆ, ನನ್ನ ಬೇಲೆ ಉಂಡಿದೆ, ನನ್ನ ಮಸ್ತ್ ಬೇಲೆ ಉಂಡಿದೆ. ಹಿರೇ ಕತ್ತೆರ್ರೆ ಉಂಡು ಇದು ಕುಲೋಂದೆ ಹಿರೇ ಕತ್ತೆರ್ನ ಬೀಡಿ ಕೊಡಂಡೆಲ್ಲ ಅವೇ ಬೇಲೆ. ಬೇಲೆ ಮಸ್ತ್ ಉಂಡು ನನ್ನ ಒಂಜಿ ಗಟ್ಟಿ ತಿನ್ಪಿನ ಬೇಲೆ ಉಂಡಿತ್ತೆ. ಗಟ್ಟಿ ಯಾಕಡೆ ಮಲ್ದನ ತಿತ್ತೆ ಚಾಕು ಒಂಜಿ ಗಟ್ಟಿ ತಿನ್ನೋಡ್ಬೋದು. ಶಾಂತ ಸಿಸ್ಸ ಪುಡಿಂಗ್ಲೇ ಥ್ಯಾಂಕ್ ಯು ಇತ್ತೆ ತಪಲೆ ಕ್ಲೀನ್ ತೋಜುಂಡಕ್ಕ ಅಂದತೆ ಕುಜಲ್ ಮೆತ್ತು ಕಟ್ಟದು ಅಂದಂದು ಅದಾದ ಗೊತ್ತಂಡೆ ರಂಜಿತ್ ಎಂಕುಲದೆ ಸುಡಿಬಾರ್ದು ಅಭ್ಯಾಸ ಅವು ಇಂಚ ಬುಡ್ಪೇತೆ ಐಕ ಈ ನೀರ್ದ ಮುರ್ಕಲೆ ಅಕ್ಕ ನೀಡು ಮುರ್ಕ ದೀತೆ ರಂಜಿತ್ ಕತ್ತೆರೆ ಬಾಕಿ ಉಂಡಿತ್ತೆ ನೀಡು ಮುರ್ಕ ದೀತೆ ನನ್ನತೆ ಕತ್ತೆರೋಡು ಕತ್ತೆರ್ದು ಬೀಡಿ ಕಟ್ಟರೆ ಉಂಡಿತ್ತೆ ಎಲ್ಲ ಕಾಣೆ ಕೊರ್ದು ಲೈವ್ ಎಲ್ಲ ಕಾಣೆ ಲೈವ್ಗೆ ಬರ್ರೆ ಅಪ್ಪನ ಹೆಜ್ಜೆ ಗೊತ್ತು. ಸುರೇಶ್ ಶೆಟ್ಟಿ ಚಾಂಡಿ ಆತಂಡು ಪರ್ತಿಜಿ ನನಪರು ನನ ಇತ ನನ್ನ ಗಟ್ಟಿಲ ಚಾಲ
ಓಕೆ ಅಕ್ಕ ನಾನು ಅಚ್ಚಿ ಅಚ್ಚಿ ಹಚ್ಚಿದಾಯಿ ಹಚ್ಚಿತ್ತು ಮಾತಾಡಿ ಅಚ್ಚಿಗೆ ₹8 ಐಕೊಂದು ಏರಿ ಗೊತ್ತು ಅವ ಎಂಗ್ಲೇ ಬೀಳಿದ್ರೆ ನಮ್ಮಲ್ಲಿ ಕೊರ್ಪಿನತ್ತೆ ₹10 ಪೈಕು ನಾನಾ ಇತ್ತೆ ಬೀಡಿ ಹೌಸ್ ಅಂದಿ ನನ ಏತ್ ಬೀಡಿ ನನ ಇಂಜಿ ಇನ್ನೊಂದು ಮುನ್ನೊಂದು ಬೀಡಿ ಕೊರೊಡಿತ್ತೆ ಕುಲ್ಯಡ ಪುಡಿಯೇ ಬಕ್ಕ ಬೇತೆ ಬೇಲೆ ಪೋಯಡ ಆಪುಚಿ ನಾನೈತೆ ತುಯಿ ಅಕ್ಕ ಮನೊಂದು ನಾನು ನಿನಗೆ ಅಚ್ಚಿ ಗೊತ್ತು ತೋಚ್ಪಾಯಿ ಗಟ್ಟ ಇಜ್ಜಿ ಪಿರತ ಸಾಂಬಾರು ಉಪ್ಪು ಗಟ್ಟಿ ಮಲ್ದು ಚೀರೆ ಗೋಪಾಲ ಕತ್ತೇರಿ ಸಾನೆ ಗೋಲ್ ಕೊಪ್ಪಿನಕ ಅವು ಇಲ್ಲಡೆ ಬರ್ಪೇರಿ ಸಾನೆ ದಕ್ಕಲು ಇಲ್ಲಡೆ ಬರ್ಪೇರಿ ಸಾನೆ ದಕ್ಕಲು ಅಕ್ಕಳಿಗೆ ಕೊಟ್ಟು ಇದೆ ತುಂಬಿ ಹಾಡಿದೆನು ಅಂದು ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು ಇದೆ ತುಂಬಿ ಹಾಡಿದೆನು ದಾದಿ ಗೊತ್ತೇನು ರಂಜಿತ್ ಯಾನ್ ದುಮ್ಮೊಂಜಿ 500 ಬೀಡಿ ಅಲ್ಲ ಕಟ್ಟೊಂದಿತ್ತೆ ಇತ್ತೆಂಕ ಬಾರಿ ಬಂಗೊಳಂಜಿ 200-300 ಬೀಡಿ ಆಪಿನಿ ಬೈಯಡ ಕುಲ್ಲಿಯಡ ಇಜ್ಜಿನ 500 ಬೀಡಿ ಅಲ್ಲ ಕೊರೊಂದಿತ್ತೆ ಇತ್ತೆ ಆಪುಜಿತ್ತೆ 200-300 ಬಾರಿ ಬಂಗೋಡು ಕೊರ್ಪಿನಿ ಕುಡ್ಲಡ ಪೂರ ಮಲ್ಪೇರು ಅಂದಂದು ಕುಡ್ಲಡ ಪೂರ ಮಲ್ಪೇರು ಶಾದಿಸ್ತೆಲ್ ತೊಂದಲೇರು ಸಾರ ಆಪುಂಡೆ ಸಾರ ಅವನಿತ್ತೇನೆ ಮಾರಿ 2 ದಿನಕ್ಕೂ ಸಾರ ಬೀಡಿ ಕಟ್ಟೋದಿತ್ತೆ ಇತ್ತೆ ಆಪುಜಿ ಇತ್ತೆ ಕೊಲ್ಲೆರಲ ಆಪುಜಿ ಬೇಲೆ ಅವು ಅಂಚ ಪೂರ ಒಂದು ಆಪುಂಡು ಬಕ್ಕ ಒಂಚೂರು ಉದಸಿನೆಲ್ಲ ಸೇರ್ನ ಆಯ್ತೊಟ್ಟು ಸಾಗುಜಿ ಇರೆಲ್ಲ ಎಡ್ಡೆಜ್ಜಿ ಅಂತ ಸಾಧಿಸಿಸ್ತೇ ತೊಂದಲೇರು ಮೋಳಿಯ ಪೊಲೀಸರ ಕಟ್ಟರ ಅಂದಿ ಸಾಧಿಸಿಸ್ ಮಜೂರಿ ಏತು ತಿಕ್ಕೊಂಡೆ ಅಕ್ಕ ವಾರಾಗ 300 ತಿಕ್ಕೊಂಡೆ 300 ತಿಕ್ಕೊಂಡು 300 ದಾತ ಕಟ್ಟು ಮಲ್ಪೆ 300 ತಿಕ್ಕೊಂಡು ಆತೆ ಎಂಕ್ ಎನ್ನ ಆತೆ ಇಜಿನ ಒಂಜಿ ಮಸ್ತ್ ಕಟ್ಟೋದಪ್ಪ ನಂಗೆ 500-700 ಅಂಚೆಲ್ಲ ತಿಕ್ಕೊಂಡಿತ್ತು ನೀ ಇತ್ತೆ ಎಂಕ ಕಟ್ಟರನೇ ದಾದನ ಹೊರ ಬೆರಿ ಬೇನೆ ಹಾಕೊಂಡು ಕಟ್ಟರೆ ಕುಳ್ಳುಂಡ ಅಂಚಪುರ ಹಾಕೊಂಡು 300 ಮಲ್ಲೆಜಿತ್ತೆ 200 ಬಿಡಿ ಕಟ್ಟಣ ಅಂಚೆ ₹300 ತಿಕ್ಕೊಂಡು ಅವು ಅಂಚೆ ದಿಂಚಿ ಮನಾಗ ಅಂಗಡಿ ಹೋದ್ವನ ಖಾಲಿ 300 ಲೆಕ್ಕ ಸ್ಕೂಲ್ದ ಫೀಸ್ ಗೋಲ ಹಾಕೊಂಡು ಅವು ಅವ್ರ ಹಸ್ಬೆಂಡ್ ಕಟ್ಟುರತೆ ಅಯ್ಯ ಎನ್ನಿಟ್ಟು ದಾಲ ಬರ್ಪುಜಿ ಅಂಗಡಿ ಪೋದ ಚಾಕ್ಲೇಟ್ ತೊಂಡಾಗ ಬ್ರೆಡ್ ತೊಂಡಾಗ ತಿತ್ತಿ ತೊಂಡಾಗ ಖಾಲಿ ಆಡು ಆತೆ ಅಂದ ಒಲ್ದು ಆಪುಜಿ ಅಂದದ ಆಪುಜಿ ಎಂಕ್ ಬ್ಯಾಕ್ ಪೇನ್ ಸ್ಟಾರ್ಟ್ ಅಂಡ್ ಆಪುಜಿ ಅಂತದ್ದು ಕ್ಯಾಟ್ರಿಂಗ್ ಪುನಃ ಆಪುಜಿ ಕ್ಯಾಟ್ರಿಂಗ್ ಇತ್ತು ಇನ್ನು ಎತ್ತನ ಕ್ಯಾಟ್ರಿಂಗ್ ಇನ್ನು ಕಾಣೆ ಕ್ಯಾಟ್ರಿಂಗ್ ಅದು ದೇವಸ್ಥಾನಕ್ಕೆ ಹೋದು ಬಕ್ಕಪುರ ಬತ್ತು ಗಟ್ಟಿ ಪುರ ಮಲ್ತದ ಪುರ ಆತನ ಇತ್ತು ನಮ್ಮ ಕ್ಯಾಟ್ರಿಂಗ್ ಕೂಡ ಬಾಜನ ಬತ್ತನ ತೆಕ್ಕೇರೆ ಉಂಡಿತ್ತೆ ಬೋದು ಅಂಚ ಬತ್ತಂಡ ಇಜಿನ ಬಕ್ಕ ತೂಕಿಂದ ಅದ ಪಂತೆ ಅಮ್ಮಳ ಎಲ್ಲ ದೆಕ್ಕೆಲ್ಲ ಅಬ್ಜೆಲ್ಲೆಲ್ಲ ಪೋಯರನು ಅಕ್ಕ ನಿಮ್ಮ ವಾಚ್ ಸೂಪರ್ ಅಕ್ಕ ಹೌದಾ ನನ್ನ ಹಸ್ಬೆಂಡ್ ತೆಗೆದು ಕೊಟ್ಟದಿದ್ದು ನನಗೆ ಹಸ್ಬೆಂಡ್ ಕೊಟ್ಟದ್ದು ಗಿಫ್ಟ್ ಹಸ್ಬೆಂಡ್ನ ಥ್ಯಾಂಕ್ ಯು ನೀನು ನಿನ್ನ ಹುಡುಗಿಗೆ ತೆಗೆದು ಕೊಡ ಅನಿಲ್ ಹೀಗಿದೆ ಚಂದ ಕಾಣ್ತದೆ ಕೈಗೆ ಎಂಗಲ್ಲ ಕೈಲ ತೋರತೆ ಒಂಜಿ ಮಿಷನ್ಗೆ ತೊಲ್ಲೆ ಬೀಡಿ ಕಟ್ಟಣ ಅವು ನಲ್ಲ ಬೈಜಿ ಗೋಪಾಲ ಬೀಡಿ ಕಟ್ಟಣ ಮಿಷನ್ ಇಜಿನ ಬೀಡಿ ಕಟ್ಟಣ ಮಿಷನ್ ಇದೆ ಒಂದು ಕಟ್ಟದು ಕೊಡ್ತೇವೆ ಏನು ಸಾರ ವನಸ್ಸು ಸಿಸ್ ಪೂಜೆದ ವನಸ್ಸು ಪನೊಂದುಲ್ಲೇರು ಪೂಜೆದ ವನಸ್ಸೆ ಎಲ್ಲ ಹಣ ವನಸ್ಸು ಉಂಡೆ ಎಂಕೊಲ್ ಪೊಪ್ಪಿನವನು ಓಕೆ ಸಿಸ್ಯಾನ ಲೈವ್ ಎಂಡ್ ಮಲ್ಪೇವೆ ಥ್ಯಾಂಕ್ ಯು ಮಾತೇರಲ್ಲ ಪೂಜೆದ ವನಸ್ಸು ಅಕ್ಕ ಹೇಳಬೇಡ ಇವತ್ತು 5,000 ಖರ್ಚಾಗಿದೆ ಹೌದಾ ಓಕೆ ಕ್ಯಾಟ್ರಿಂಗ್ ದ ಸಿಸ್ ಕ್ಯಾಟ್ರಿಂಗ್ ದ ಪೂಜೆದ ವನಸ್ಸು ವೆಜ್ ಓಕೆ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದ ಕೂಡ ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟದಕ್ಕೆ ಕೂಡ ಥ್ಯಾಂಕ್ ಯು ಸೋ ಮಚ್ ಓಕೆ ಸಂಗೀತಕ್ಕ ಬಾಯ್ ಶಾಂತ ಸಿಸ್ ಬಾಯ್ ರಂಜಿತ್ ಬಾಯ್ ಗೋಪಾಲಣ್ಣ ಬಾಯ್ ಅನಿಲ್ ಯಾರೆಲ್ಲ ಇದ್ದೀರಾ ಅವರಿಗೆಲ್ಲ ಬಾಯ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಲೈಕ್ ಕೊಟ್ಟದಕ್ಕೆ ಇಷ್ಟರವರೆಗೆ ನನ್ನೊಟ್ಟಿಗೆ ಇದ್ದು ಲೈವ್ಗೆ ಇದ್ದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಬಾಯ್ ಓಕೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನವೀನ್ ಪ್ರೋ ಲೈವ್ಗೆ ಬಲೆ ಓಕೆ ಬರ್ಬೇಕು ಥ್ಯಾಂಕ್ ಯು ಸೋ ಮಚ್ ಬಾಯ್